ಮಾಸ್ಟರ್ಸ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ದಯವಿಟ್ಟು ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜಯಲಕ್ಷ್ಮಿ ಕಟ್ಟದ ಮೂಲೆ ಇವರಿಂದ ಗೃಹಿಣಿ, ತರಕಾರಿ ಕೃಷಿ, ಸಾಹಿತ್ಯ ರಚನೆ ಹವ್ಯಾಸವನ್ನು ಹೊಂದಿದ್ದು ಕನ್ನಡ, ಹವಿಗನ್ನಡ ಹಾಗೂ ಭಾಷೆಗಳಲ್ಲಿ ಬರಹಗಳು, ಪತ್ರಿಕೆಗಳಲ್ಲಿ, ಸ್ಮರಣ ಸಂಚಿಕೆಗಳಲ್ಲಿ, ಸಂಕಲನಗಳಲ್ಲಿ ಇವರ ಕವನಗಳು ಪ್ರಕಟವಾಗಿದೆ. ಆಕಾಶವಾಣಿಯಲ್ಲಿ ಸಂದರ್ಶನ ಪ್ರಸಾರದ ಕಡಲ ಬಳಿ ಶಾಂತಿಯನ್ನು ಅರಸಿದರೆ ಬಡಿದು ಅಪ್ಪಳಿಸುತ್ತಿದೆ 108 ಹೊಡೆತ. ಬಡಿದು ಅಪ್ಪಳಿಸುತ್ತಿದೆ 108 ಹೊಡೆತ. ಧನಕನಕ ಗೂಡಿಡುವ ಅಬ್ಬರದ ಆಟದಲ್ಲಿ, ಧನಕನಕ ಗೂಡಿಡುವ ಅಬ್ಬರದ ಆಟದಲ್ಲಿ ನುಚ್ಚು ನೂರಾಗುತ್ತಿದೆ ಬಾಂಧವ್ಯ ನೆಲೆಯು. ನುಚ್ಚು ನೂರಾಗುತ್ತಿದೆ ಬಾಂಧವ್ಯ ನೆಲೆಯು. ಇಣುಕುತ್ತಿದೆ ಮತಭೇದ ನಡೆಯುತ್ತಿದೆ ನರಮೇಧ. ಇಣುಕುತ್ತಿದೆ ಮತಭೇದ ನಡೆಯುತ್ತಿದೆ ನರಮೇಧ. ರಕ್ಷಕರು ಯಾರಿಹರು ಪ್ರಶ್ನಿಸುವ ಕಾಲ. ರಕ್ಷಕರು ಯಾರಿಹರು ಪ್ರಶ್ನಿಸುವ ಕಾಲ. ಜನುಮ ನೀಡಿದ ಮಾತೆ ದಿನನಿತ್ಯ ಬೇಡುವಳು. ಜನುಮ ನೀಡಿದ ಮಾತೆ ದಿನನಿತ್ಯ ಬೇಡುವಳು. ಕಾಯೋ ಕರುಳಿನ ಕುಡಿಯ ಮಾಯೆಯ ಜಗದಿ. ಕಾಯೋ ಕರುಳಿನ ಕುಡಿಯ ಮಾಯೆಯ ಜಗದಿ. ಬದುಕು ಬವಣೆಯ ಕೂಪ ತುಳುಕುತ್ತಿದೆ ಪರಿತಾಪ. ಬದುಕು ಬವಣೆಯ ಕೂಪ ತುಳುಕುತ್ತಿದೆ ಪರಿತಾಪ. ಸೃಷ್ಟಿಕರ್ತನ ಚಿತ್ತ ಹರಿಯುವುದೇ ಇತ್ತ. ಸೃಷ್ಟಿಕರ್ತನ ಚಿತ್ತ ಹರಿಯುವುದೇ ಇತ್ತ. ಸೃಷ್ಟಿಕರ್ತನ ಚಿತ್ತ ಹರಿಯುವುದೇ ಇತ್ತ. ಇಲ್ಲಿನ ಸುಂದರ ವೇದಿಕೆಯಲ್ಲಿ ಅವಕಾಶವನ್ನು ಒದಗಿಸಿಕೊಟ್ಟಂತಹ ಇಲ್ಲಿನ ಸಂಘಟಕರಿಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳು. ಪ್ರವೃತ್ತಿಯಲ್ಲಿ ಲೇಖಕರು, ಅನುವಾದಕರು, ಹವ್ಯಾಸಿ ಪತ್ರಕರ್ತ ಹಾಗೂ ಸಂಘಟಕರು. ಗದ್ಯ ಪದ್ಯ ಎರಡರಲ್ಲೂ ಸಾಹಿತ್ಯ ರಚನೆ ಮಾಡಿದ್ದಾರೆ. ಕನ್ನಡ, ತುಳು ಭಾಷೆಗಳಲ್ಲಿ ಬರಹಗಳನ್ನು ಬರೆದಿದ್ದಾರೆ. ಸ್ಮರಣ ಸಂಚಿಕೆಗಳಲ್ಲಿ, ಸಂಕಲನಗಳಲ್ಲಿ ಪ್ರಕಟವಾಗಿದೆ. ಆಕಾಶವಾಣಿಯಲ್ಲಿ ಕೃಷಿ ಸಂದರ್ಶನ ಕೂಡ ಪ್ರಸಾರವಾಗಿದೆ. ಅನೇಕ ಬಹುಮಾನಗಳು, KSN ನೆನಪಿನ ಕಾವ್ಯ ಪುರಸ್ಕಾರ, ಚುಟುಕು ಸಾಹಿತ್ಯ ಪ್ರಶಸ್ತಿಗಳು ಇವರಿಗೆ ದೊರಕಿವೆ. ಇದೀಗ ಇವರಿಂದ ಕವನ ವಾಚನ. ಶೀರ್ಷಿಕೆ ಕ್ರಿಯೆ ಪ್ರತಿಕ್ರಿಯೆ. ಈ ಲೋಕವೆಂಬುದು ಕರ್ತಾರನ ಪ್ರಯೋಗಾಲಯ. ಈ ಲೋಕವೆಂಬುದು ಕರ್ತಾರನ ಪ್ರಯೋಗಾಲಯ. ಕ್ರಿಯೆ ಎಂಬ ಪ್ರಯೋಗವು ನಿತ್ಯ ನಡೆಯುವ ವಲಯ. ಕ್ರಿಯೆ ಎಂಬ ಪ್ರಯೋಗವು ನಿತ್ಯ ನಡೆಯುವ ವಲಯ. ಪ್ರತಿಯೊಂದು ಕ್ರಿಯೆಗಿಹುದು ಪ್ರತಿಕ್ರಿಯೆ ಎಂಬ ತಿರುಗೇಟು. ಪ್ರತಿಯೊಂದು ಕ್ರಿಯೆಗಿಹುದು ಪ್ರತಿಕ್ರಿಯೆ ಎಂಬ ತಿರುಗೇಟು. ಅದು ಸಮಾನವಾಗಿರಬಹುದು, ವಿರುದ್ಧವಾಗಿರುವುದು ಉಂಟು. ಕ್ರಿಯೆ ಎಂಬುದು ಕಲ್ಪನೆ, ಪ್ರತಿಕ್ರಿಯೆ ಪ್ರಾಯೋಗಿಕ. ಕ್ರಿಯೆ ಎಂಬುದು ಕಲ್ಪನೆ, ಪ್ರತಿಕ್ರಿಯೆ ಪ್ರಾಯೋಗಿಕ. ಅದರಲ್ಲಡಕವಾಗಿಹುದು ಹದವರಿತ ಪಾಕ. ಅದರಲ್ಲಡಕವಾಗಿಹುದು ಹದವರಿತ ಪಾಕ. ಹಲವು ಮೊದಲುಗಳಿರುವುದು ಬಹುಮುಖ್ಯ ಅಂಶ. ಹಲವು ಮೊದಲುಗಳಿರುವುದು ಬಹುಮುಖ್ಯ ಅಂಶ. ಉದ್ದೇಶ, ಪರಿಕರ, ರೀತಿ, ತರ್ಕ ಮತ್ತು ಫಲಿತಾಂಶ. ಉದ್ದೇಶ, ಪರಿಕರ, ರೀತಿ, ತರ್ಕ ಮತ್ತು ಫಲಿತಾಂಶ. ಸಾಮದಾನ, ಭೇದ, ದಂಡ, ಚತುರೋಪಾಯಗಳು. ಸಾಮದಾನ, ಭೇದ, ದಂಡ, ಚತುರೋಪಾಯಗಳು ಉದ್ದೇಶ ಸಾಧನೆಗೆ ಇರುವ ಪರಿಕರಗಳು. ಉದ್ದೇಶ ಸಾಧನೆಗೆ ಇರುವ ಪರಿಕರಗಳು. ಅತಿರೇಕದ ರೀತಿ ವರ್ಜ್ಯ. ಅತಿರೇಕದ ರೀತಿ ವರ್ಜ್ಯ. ತರ್ಕಿಸಿ ನಿರ್ಧರಿಸುವುದು ಮುಖ್ಯ. ತರ್ಕಿಸಿ ನಿರ್ಧರಿಸುವುದು ಮುಖ್ಯ. ಫಲಿತಾಂಶದಲ್ಲಿ ದೊರಕಬೇಕು ಸಾಂತ್ವನದ ಸಖ್ಯ. ಫಲಿತಾಂಶದಲ್ಲಿ ದೊರಕಬೇಕು ಸಾಂತ್ವನದ ಸಖ್ಯ. ಅವಕಾಶಕ್ಕಾಗಿ ಕೃತಜ್ಞತೆಗಳು. ಸಂಪಾದಕರು, ಬಹುಮುಖ ಪ್ರತಿಭಾನ್ವಿತರು, ಹಲವಾರು ಪ್ರಶಸ್ತಿಗಳನ್ನು ಬಾಚಿದಂತ ಸರದಾರ ರೇಮಂಡ್ ಡಿಕೊನ್ನ ಇದೀಗ ಇವರಿಂದ ಕವನ ವಾಚನ. ಇವತ್ತು ರುಬಾಯಿಯನ್ನು ಓದ್ತಾ ಇದ್ದೇನೆ. ರುಬಾಯಿ ಅಂತ ಹೇಳಿದರೆ 4 ಸಾಲಿನ ಒಂದು ಚುಟುಕ. ಅದರಲ್ಲಿ 1, 2, 3ನೇದ್ದು ಪ್ರಾಸ ಇಲ್ಲ, 4ನೇದ್ದು ಪ್ರಾಸ ಬರಬೇಕು. ಹಾಗೆ ಡಾಕ್ಟರ್ ಸುರೇಶ್ ನೆಗಲಗುಳಿಯವರು ಕಲಿಸಿಕೊಟ್ಟದ್ದು ಹೊಸ ಹೊಸ ಪ್ರಕಾರಗಳು ಕಲಿಸಿಕೊಟ್ಟು ಒಂದೊಂದು ಅದನ್ನು ಕಲಿಸಿಕೊಟ್ಟಿದ್ದಾರೆ. ಅವರಿಗೆ ವಂದನೆಗಳನ್ನು ಹೇಳ್ತಾ ಮತ್ತು ಅವರ ಅಧ್ಯಕ್ಷತೆಯಲ್ಲಿ ಮೊದಲ ಬಾರಿಗೆ ಇದನ್ನು ಓದ್ತಾ ಇದ್ದೇನೆ. ಹೃದಯದ ಮಾತಿಗೆ ಬೇಡ ಶಾಯಿ. ಇಂಕ್ ಅಂದರೆ ಹೃದಯದ ಭಾಷೆಗೆ ಬೇಡ ಶಾಯಿ. ಆಗಬೇಕು ನೋಡಿ ಮಾತುಗಳ ಹಲ್ವಾಯಿ. ಆಗಬೇಕು ನೋಡಿ ಮಾತುಗಳ ಹಲ್ವಾಯಿ. ನೋವು ನಲಿವು ಸದಾಶಯ ಇರಲಿ.
ಆಗಲೇ ಮನಮೆಚ್ಚಿದ ರುಬಾಯಿ. ಆಗಲೇ ಮನಮೆಚ್ಚಿದ ರುಬಾಯಿ. ಎರಡನೇದು, ಚಂದ ನೋಡಿ ಪ್ರೀತಿಯಾಗದು ದಿಟ. ಚಂದ ನೋಡಿ ಪ್ರೀತಿಯಾಗದು ದಿಟ, ಒಲಿದು ಅರಿತರೆ ಹೃದಯ ಸ್ಫುಟ. ಚಂದ ನೋಡಿ ಪ್ರೀತಿಯಾಗದು ದಿಟ, ಒಲಿದು ಅರಿತರೆ ಹೃದಯ ಸ್ಫುಟ. ಅವಸರಕ್ಕೆ ಆಗುವುದೆಲ್ಲ ಆಕರ್ಷಣೆ, ಅವಸರಕ್ಕೆ ಆಗುವುದೆಲ್ಲ ಆಕರ್ಷಣೆ. ನಿಲ್ಲದು ಓರಣದ ಮೈಮಾಟ, ನಿಲ್ಲದು ಓರಣದ ಮೈಮಾಟ. ಥ್ಯಾಂಕ್ ಯು. ಅನ್ನಪೂರ್ಣ ಮನ್ನಾಪುರ ನಮ್ಮ ಜೊತೆಗಿದ್ದಾರೆ. ಇವರ ಮುಡಿಗೇರಿದ ಪ್ರಶಸ್ತಿಗಳನ್ನು ಹೇಳ್ತಾ ಹೋದ್ರೆ ಒಂದು ದಿನ ಬೇಕಾದಿತ್ತು. ಉತ್ತಮ ಹಾಡುಗಾರ್ತಿಯೋ ಇವರು. ಇದೀಗ ಇವರದೇ ಶೈಲಿಯಲ್ಲಿ ಕವನ ವಾಚನ. ಎಲ್ಲರಿಗೂ ನಮಸ್ಕಾರಗಳು. ಕವನಗಳ ಹೊರತುಪಡಿಸಿ ನಾನು ವಚನ ಸಾಹಿತ್ಯದ ಒಂದು ವಚನವನ್ನು ಹೇಳಿಬಿಡ್ತೀನಿ, ಅದನ್ನು ಒಂದು ಹಾಡಿನ ಮುಖಾಂತರ. ಜಾತಿ ಭೇದವಾಳಿಯೋ ಸ್ನೇಹವಾಗುವುದು, ನೀತಿ ನೇಮವ ತಿಳಿಯೋ ಸಂಘ ಬೆಳೆಯುವುದು. ಜಾತಿ ಭೇದವ ಅಳಿಯೋ ಸ್ನೇಹವಾಗುವುದು, ಜಾತಿ ಭೇದವ ಅಳಿಯೋ ಸ್ನೇಹವಾಗುವುದು. ನೀತಿ ನೇಮವ ತಿಳಿಯೋ ಸಂಘ ಬೆಳೆಯುವುದು, ನೀತಿ ನೇಮವ ತಿಳಿಯೋ ಸಂಘ ಬೆಳೆಯುವುದು. ಜಾತಿ ಭೇದವ ಅಳಿಯೋ ಸ್ನೇಹವಾಗುವುದು, ಜಾತಿ ಭೇದವ ಅಳಿಯೋ ಸ್ನೇಹವಾಗುವುದು. ಶಾಂತಿ ಪ್ರೇಮವ ಬೆಳೆಸೋ ಸಂಬಂಧವಾಗುವುದು, ಶಾಂತಿ ಪ್ರೇಮವ ಬೆಳೆಸೋ ಸಂಬಂಧವಾಗುವುದು. ಇದೆಲ್ಲದರಲ್ಲಿ ನೀ ಬಾಳಿ ಬೆಳೆಯ, ಇದರೆಲ್ಲದರಲ್ಲಿ ನೀ ಬಾಳಿ ಬೆಳೆಯ. ಬೇಕಾದಲ್ಲಿ ಬೇಕಾದರೆ ಶಿವಶರಣರ ನುಡಿ ವಚನಗಳ ನರಿಯೋ ಮುನ್ನ, ಶಿವಶರಣರ ವಚನಗಳ ನರಿಯೋ ನೀ ಮುನ್ನ. ಗವಿಸಿದ್ದೇಶನ ಕೃಪೆಯ ನೀ ಪಡೆಯುವೆಯೋ, ಗವಿಸಿದ್ದೇಶನ ಕೃಪೆಯ ನೀ ಪಡೆಯೋ. ಗವಿಸಿದ್ದೇಶನ ಚರಣ ಸೇವೆ ಮಾಡೋ ಮುನ್ನ, ಗವಿಸಿದ್ದೇಶನ ಚರಣ ಸೇವೆ ಮಾಡೋ ಮುನ್ನ. ಜಾತಿ ಭೇದವ ಅಳಿಯೋ ಸ್ನೇಹವಾಗುವುದು, ಜಾತಿ ಭೇದವ ಅಳಿಯೋ ಸ್ನೇಹವಾಗುವುದು. ನೀತಿ ನೇಮವ ತಿಳಿಯೋ ಸಂಘ ಬೆಳೆಯುವುದು, ನೀತಿ ನೇಮವ ತಿಳಿಯೋ ಸಂಘ ಬೆಳೆಯುವುದು. ಜಾತಿ ಭೇದವ ಅಳಿಯೋ, ಜಾತಿ ಭೇದವ ಅಳಿಯೋ, ಜಾತಿ ಭೇದವ ಅಳಿಯೋ ಸ್ನೇಹವಾಗುವುದು. ಧನ್ಯವಾದ. ಸೇವೆ ಸಲ್ಲಿಸ್ತಾ ಇದ್ದೇನೆ ಸರ್ಕಾರಿ ಸೇವೆ. ಸುಬ್ರಹ್ಮಣ್ಯ ಇಂಜಿನಿಯರ್, PRE ಸರ್ಕಲ್ ಮಂಗಳೂರು. ಇನ್ನೊಂದು ವರ್ಷ ಹಾರ್ಡ್ಲಿ 9 ತಿಂಗಳಿದೆ ರಿಟೈರ್ ಆಗಲಿಕ್ಕೆ, ಬ್ಯಾಗ್ ಎಂಡ್ ಆಫ್ ದ ಸರ್ವಿಸ್. ಆ್ಯಂಡ್ ಈಗ ಆ್ಯಕ್ಚುಲಿ ನನ್ನ ಕವಿ ಅಲ್ಲ, ಐ ಆಮ್ ಆ್ಯಕ್ಚುಲಿ ಇಂಜಿನಿಯರ್. ಬಟ್ ಎಲ್ಲೋ ಒಂದು ಚಾನ್ಸ್ ನಮ್ಮ ಪ್ರದೀಪ್ ಕುಮಾರ್ ಕೊಟ್ಟರು ನನಗೆ. ನನ್ನೊಂದು ಈಗಿದ ವಸ್ತುಸ್ಥಿತಿ, ನನ್ನ ಅಜ್ಜ ಆಗಿದ್ದೇನೆ, ನನ್ನ ಮಗಳಿಗೆ ಮಗ ಹುಟ್ಟಿದ್ದಾರೆ, ನನಗೆ ಮೊಮ್ಮಗ ಹುಟ್ಟಿದ್ದಾನೆ. ಆ ಮೊಮ್ಮಗನ ವಿಷಯದಲ್ಲಿ ಒಂದು ಸಣ್ಣ ಕವನ ಮಾಡಲಿಕ್ಕೆ ಪ್ರಯತ್ನ. ಇಟ್ಸ್ ನಾಟ್, ಐ ಆಮ್ ನಾಟ್ ಕವಿ. ಓಕೆ, ನಮ್ಮ ಕವನ ಇದು ನಿನ್ನೆ ನನಗೆ ತಲೆಗೆ ಬಂತು, ಅದನ್ನು ನಾನು ರೈಟಿಂಗಲ್ಲಿ ಹಾಕಿದೆ. ಅದನ್ನು ಈಗ ನಿಮಗೆ ಹೇಳ್ತಾ ಇದ್ದೇನೆ. ಎಷ್ಟು ಮಟ್ಟಿಗೆ ನೀವು ಲೈಕ್ ಮಾಡ್ತೀರಿ ಅಥವಾ ಇಷ್ಟಪಡ್ತೀರಿ ನನಗೆ ಗೊತ್ತಿಲ್ಲ. ಲೆಟ್ ಮೀ ಟ್ರೈ. ಇದು ನಮ್ಮ ಮೊಮ್ಮಗನ ಹೆಸರು ದಕ್ಷ ಅಂತ. ಇವನ ಬಗ್ಗೆನೇ. ಈ ನಮ್ಮ ಪುಟ್ಟ ಕಂದ ದಕ್ಷ
ಇದು ಮೇನ್ ಹೆಡಿಂಗ್. ಬೆಂಗಳೂರ ವೈಟ್ ಫೀಲ್ಡ್ನ ಮಣಿಪಾಲ ಆಸ್ಪತ್ರೆಯಲ್ಲಿ ಜನಿಸಿರುವನು ಈ ನಮ್ಮ ಪುಟ್ಟ ಕಂದ. 2019 ಡಿಸೆಂಬರ್ 3 ಮಧ್ಯರಾತ್ರಿಯಲ್ಲಿ, ಅಂದರೆ ಡಿಸೆಂಬರ್ 4 ಮುಂಜಾವ ಹುಟ್ಟಿರುವನು ಈ ನಮ್ಮ ಪುಟ್ಟ ಕಂದ. ಸತತ 4 ದಿನಗಳು ಆಸ್ಪತ್ರೆ ಶುಶ್ರೂಷೆ ಪಡೆದು ಬೆಂಗಳೂರ ಮನೆ ತಲುಪಿದನು ಈ ನಮ್ಮ ಪುಟ್ಟ ಕಂದ. ಸುಮಾರು 18-19 ದಿನಗಳು ಬೆಂಗಳೂರ ಮನೆಯಲ್ಲಿದ್ದು ತದನಂತರ ಬಂದಿಹನು ಮಂಗಳೂರ ಮನೆಗೆ ಈ ನಮ್ಮ ಪುಟ್ಟ ಕಂದ. ಡಿಸೆಂಬರ್ 29 ತೊಟ್ಟಿಲಲ್ಲಿ ಹಾಕಲಾಗಿ ದಕ್ಷನೆಂಬ ಹೆಸರು ಪಡೆದ ಈ ನಮ್ಮ ಪುಟ್ಟ ಕಂದ. ಸರಿ ಸುಮಾರು 40 ದಿನ ರಾತ್ರಿವಿಡೀ ಜಾಗರಣ ಮಾಡುತ್ತಿದ್ದನು ಈ ನಮ್ಮ ಪುಟ್ಟ ಕಂದ. ತದನಂತರ ಮುದ್ದಾಗಿ ಬೆಳೆದು ಎಲ್ಲರಲ್ಲಿ ಬೆರೆತು ನಗುನಗುವ ಪುಟ್ಟ ಕಂದ ಮುಂದಿನ ತಿಂಗಳು ಹಿಂತಿರುಗುವನು ತನ್ನ ಸ್ವಂತ ಮನೆ ಬೆಂಗಳೂರಿಗೆ. ಆ ಭಗವಂತನು ನೀಡಲಿ ವಿದ್ಯೆ, ಬುದ್ಧಿ, ಆಯುಷ್ಯ, ಆರೋಗ್ಯ, ಸಕಲ ಸಂಪತ್ತು ಎಲ್ಲವನ್ನೂ ನೀಡಲಿ ಈ ನಮ್ಮ ಪುಟ್ಟ ಕಂದ ದಕ್ಷಿಣಿಗೆ ನೀಡಲಿ ಎಂದು ಬೇಡುತ್ತಾ ಮುಗಿಸುವನು ಈ ನನ್ನ ಕಾರಣ ಈ ನಮ್ಮ ಪುಟ್ಟ ಕಂದ ದಕ್ಷ. ಥ್ಯಾಂಕ್ ಯು. ಸೋತವಗೆ ಬುದ್ಧಿ ಕಲಿಸಿ ಸೋಲನ್ನು ಗೆದ್ದು ತೋರಿಸು, ಸೋಲಿಗೆ ಸೋಲುಣಿಸಿ ಬಾ. ಮನವೇ ಸೋಲು ಬೇಕೊಮ್ಮೆ ನಮಗೆ, ಗೆಲುವ ರಸ ಸವೆಯಲು, ಸೋಲುಂಡಾಗಲೇ ಗೆಲ್ಲುವ ವರಸೆ ತಿಳಿಯಲು. ಸೋತರು ಎದೆಗುಂದದಿರು, ಸೋಲೆ ಗೆಲುವಿನ ಸೋಪಾನ. ಸೋಲದೆ ನೀ ಗೆಲ್ಲಲಾರೆ ಮನವೇ, ಸೋತು ಗೆಲ್ಲಲು ಕಲಿ. ಸೋತು ಬಿಡು ಪ್ರೀತಿಯ ಸಲುವಾಗಿ, ನಲುಗದಿರು ಸೋಲಿಗಂಜಿ. ಸೋಲು ಗೆಲುವಿನ ಮೆಟ್ಟಿಲು, ಇಂದು ಸೋತವ ನಾಳೆ ಗೆಲ್ಲುವ. ಮನವೇ ನೀ ಸೋಲದಿರು, ಸೋಲಿಗೆ ನೀ ಸೋತರೆ ಸೋಲು ಸೋಲಿಸಿದೆನೆಂದು ಮೆರೆವುದು. ಸೋಲಬೇಡ ಸೋಲಿಗೆ, ಸೋಲು ನಿನ್ನ ಗೆಲ್ಲಿಸುವವರೆಗೆ. ಹೊಡೆದೋಡಿಸು ಸೋಲನು, ಸೋಲುವವರೆಗೆ. ಸೋತು ಸುಣ್ಣವಾದೆನು ಎನಬೇಡ, ಸೋತು ಗೆದ್ದೆನು ಎನ್ನುತ್ತಲಿರು. ಗೆದ್ದ ಗೆಲುವಿನಲ್ಲಿ ಬೀಗಬೇಡ, ಸೋಲು ಗೆಲುವುಗಳೆರಡು ಒಂದೇ ನಾಣ್ಯದ 2 ಬದಿಯ ಮುಖಗಳಂತೆ, ನಮ್ಮ ಜೀವನದ ದಾರಿಯನ್ನು ಸೇರಿಸುವ ಸೇತುವೆಗಳಂತೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇದೀಗ ಜಾಹೀರಾತಿನ ಯುಗ. ಈ ನಿಟ್ಟಿನಲ್ಲಿ ಕನಸುಗಳ ಬಜಾರು ಅಂತ ಜಾಹೀರಾತುಗಳ ಬಗ್ಗೆ ಒಂದು ಲೇಖನ. ಬನ್ನಿ ಬನ್ನಿ ಇದು ಕನಸುಗಳ ಬಜಾರು, ಕೋಟು, ಹಾರ, ತುರಾಯಿ, ಮೇಕಪ್ಪು, ಲಿಪ್ಸ್ಟಿಕ್ಕು, ಜಾದು ದಂಡದ ಮುಂದೆ ಸೌಂದರ್ಯ ಲಹರಿ. ಕನಸ ಬಜಾರಿನಲ್ಲಿ ಅಳುವಿಲ್ಲ ನಗುವೆಲ್ಲ, ಪಳಪಳನೆ ಹೊಳೆವ ಬೆಳ್ಳನೆಯ ಕಾಂತಿ. ಕನಸ ಬಜಾರಿನಲ್ಲಿ ಅಳುವಿಲ್ಲ ನಗುವೆಲ್ಲ, ಪಳಪಳನೆ ಹೊಳೆವ ಬೆಳ್ಳನೆಯ ಕಾಂತಿ. ರೋಗ ರುಜಿನಗಳಿಲ್ಲ, ತರದ ಬಣ್ಣಗಳು, ಹೂವುಗಳು, ಗಂಧಗಳು, ಟ್ಯೂಬ್ ಸಾಶೆಗಳಲ್ಲಿ ಜೀವನದ ಚೈತ್ರ. ಇದು ಕನಸ ಬಜಾರು, ಇಲ್ಲಿ ನೋವಿಲ್ಲ, ಹೃದಯ ಒಡೆಯುವ ಸದ್ದು ಬೀಭತ್ಸವಿಲ್ಲ. ನಿಮ್ಮ ಕೈಯಲ್ಲಿ ಕ್ಯಾಶು, ನಮ್ಮ ಕೈಯಲ್ಲಿ ಜೋಶು. ಬನ್ನಿರೈ ಕನಸಿನರ ಮನೆಗೆ, ಬನ್ನಿರೈ ಕನಸಿನರ ಮನೆಗೆ. ಟಿವಿ ಹಾಲುಗಳಲ್ಲಿ, ಸಿನಿಮಾ ಬ್ರೇಕುಗಳಲ್ಲಿ ಕನಸು ಸುರಿಯುವೆವು ಗಾಜಿನ ಅರಮನೆಯಲ್ಲಿ. ಈ ಕನಸು ಈ ಬಣ್ಣ ಕರಗಿ ಹೋಗುವ ಮುನ್ನ, ಈ ಕನಸು ಈ ಬಣ್ಣ ಕರಗಿ ಹೋಗುವ ಮುನ್ನ, ಬನ್ನಿ ಜಾಹೀರಾಗಿ ನಾವು ನೀವು. ಅವಕಾಶಕ್ಕಾಗಿ ಧನ್ಯವಾದಗಳು. ಇಲ್ಲಿ ನೆರೆದಿರುವ ಸಾಹಿತ್ಯಾಭಿಮಾನಿಗಳು ನಿಮಗೆಲ್ಲ ನನ್ನ ನಮಸ್ಕಾರ. ನನ್ನ ಕಾನು ಮಾತೆ ಸಾಯುತ್ತಿದೆ ಜೀವ ಒಂದು ಪ್ರೀತಿಸುವ ಕರಗಳಿಗಾಗಿ. ನವಮಾಸಗಳು ಗರ್ಭದಲ್ಲಿ ಹೊತ್ತು, ಕಂದನ ಬೆಳವಣಿಗೆಯಲ್ಲಿ ನಲಿದ ಹೊತ್ತು, ಪ್ರತಿನಿತ್ಯ ದಿನಗಳ ನೆನೆಸುತ್ತಾ ಕಾದು, ಎತ್ತಳಾಕೆ 100 ಕಷ್ಟಗಳಲ್ಲಿ ಬೆಂದು, ಮಗುವಿನ ಬಾಲ ಲೀಲೆಯಲ್ಲಿ ಮರೆತಳಾಕೆ ಕಷ್ಟ ನಷ್ಟಗಳ ಬೇಲಿ. ಕಂದನ ನಗುವಿನಲ್ಲಿ ತಾ ನಕ್ಕು, ಆತನ ಅಳುವಿನಲ್ಲಿ ತಾ ಹತ್ತು, ಕಷ್ಟಗಳ ಸೋಕಿಸದೆ ಬೆಳೆಸಿದ ತ್ಯಾಗಮೆ. ಪಡೆದ ಪದವಿಯ ನಂಟು, ಬೇಡವಾಯಿತವಳಿಗೆ ಮಮತೆ ಗಂಟು. ಕಡಿದೊಗೆದ ತಾಯ ಮಮತೆಯನ್ನು, ಅನಾಥಾಶ್ರಮಕ್ಕೆ ದೂಡಿದನು ಅವಳನ್ನು. ಕಣ್ಣೀರ ಕಡಲಲ್ಲಿ ಹೊತ್ತು ಹೊತ್ತು ಸಾಕಿದ ಮಾತೆ, ಕಂದನ ನೆನಯುತ ಹರಸುವ ಸಂಜಾತೆ. ಕರುಣ ಇಲ್ಲದ ಆತನೊಬ್ಬ ಕಟುಕ, ಹೆತ್ತಮ್ಮನ ಕರುಳ ಉರಿಸಿದ ಘಾತುಕ. ಸಾಕಿ ಸಲಹಿದ ಮಾತೆಯ ಮಮತೆ, ಮರೆಯುವರೇಕೋ ಜನತೆ.
ಬರದಿರೋದೆ ಅವರಿಗೂ ಅದೇ ಗತಿ, ಇರಲಾರದೆ ಅವರಿಗೆ ಆ ಭೀತಿ. ಕಡೆಗಣಿಸದಿರಿ ವೃದ್ಧಾಪ್ಯದಲ್ಲಿ ಹೆತ್ತವರ ಬಾಳು ಗೋಳ ಆದೀತು ಎತ್ತರ. ಘನಮಾತನ ಮಾಡಲು ಅವಕಾಶ ಮಾಡಿಕೊಟ್ಟ ಶ್ರೀ PV ಪ್ರದೀಪ್ ಕುಮಾರ್ ಇವರಿಗೆ ತುಂಬ ಹೃದಯದ ಧನ್ಯವಾದ. ನನ್ನ ಕವನ ಮಾತನ್ನು ಶ್ರದ್ಧೆಯಿಂದ ಆಲಿಸಿದ ಇಲ್ಲಿ ನಡೆದಿರುವ ಸಾಹಿತ್ಯಾಭಿಮಾನಿಗಳ ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಹೂವು. ಮುಗ್ಧತೆಯ ನಗು ಬೀರಿ ಹಸಿರ ಎಲೆಗಳಲರಳಿ ಕುಸುಮ ಕೋಮಲೆಯೇ ನಿನ್ನ ದದಮ್ಯ ಚೆಲುವು. ಮುಗ್ಧತೆಯ ನಗು ಬೀರಿ ಹಸಿರ ಎಲೆಗಳಲರಳಿ ಕುಸುಮ ಕೋಮಲೆಯೇ ನಿನ್ನ ದದಮ್ಯ ಚೆಲುವು. ವಸುಂಧರೆಗೂ ಬೆರಗು ಕಂಪಿಯುತಿಹ ಸೊಬಗು ತಂಗಾಳಿ ಜೋಕಾಲಿ ತೂಗಿ ನೀ ನಕ್ಕಾಗ ನಲಿವು. ವಸುಂಧರೆಗೂ ಬೆರಗು ಕಂಪಿಯುತಿಹ ಸೊಬಗು ತಂಗಾಳಿ ಜೋಕಾಲಿ ತೂಗಿ ನೀ ನಕ್ಕಾಗ ನಲಿವು. ಅರುಣ ಹೊಂಗಿರಣ ಹೂದಳಗಳ ಸವರಿ ಇಬ್ಬನಿಯು ಕರಗುತ್ತಿರೆ ನಸು ನಾಚಿದ ನಿಲುವು. ಅರುಣ ಹೊಂಗಿರಣ ಹೂದಳಗಳ ಸವರಿ ಇಬ್ಬನಿಯು ಕರಗುತ್ತಿರೆ ನಸು ನಾಚಿದ ನಿಲುವು. ಮೈ ದುಂಬಿದಳು ಶಾರ್ವರಿ ಮರಬಳ್ಳಿಲತೆ ಚಿಗುರಿ ಮೌನ ರಾಗವು ಹರಿದು ಹಾಡಾಯ್ತು ಒಲವು. ಮೈ ದುಂಬಿದಳು ಶಾರ್ವರಿ ಮರಬಳ್ಳಿಲತೆ ಚಿಗುರಿ ಮೌನ ರಾಗವು ಹರಿದು ಹಾಡಾಯ್ತು ಒಲವು. ಬಣ್ಣ ಬಣ್ಣದ ಕನಸು ರೂಪುಗೊಳ್ಳುವುದಿಲ್ಲಿ ನವನವೀನತೆಯ ಬಣ್ಣ ಭಾವನೆಗಳು ಹಲವು. ಬಣ್ಣ ಬಣ್ಣದ ಕನಸು ರೂಪುಗೊಳ್ಳುವುದಿಲ್ಲಿ ನವನವೀನತೆಯ ಬಣ್ಣ ಭಾವನೆಗಳು ಹಲವು. ನಿಸರ್ಗ ಸೌಂದರ್ಯವೀ ಹೂವು ಸೃಷ್ಟಿಯೈಸಿರಿಗಮವು ಉಸಿರಿದ್ದಷ್ಟು ದಿನವು ಮನಕ್ಕಿಲ್ಲ ನೋವು. ನಿಸರ್ಗ ಸೌಂದರ್ಯವೀ ಹೂವು ಸೃಷ್ಟಿಯೈಸಿರಿಗಮವು ಉಸಿರಿದ್ದಷ್ಟು ದಿನವು ಮನಕ್ಕಿಲ್ಲ ನೋವು. ಕೇಳಿದ್ದಕ್ಕಾಗಿ ಎಲ್ಲರಿಗೂ ವಂದನೆಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ದ್ವಯರುಗಳೆರಡರ ವಿಸ್ಮಯ. ಇರುಳು ಹಗಲುಗಳೆರಡರ ಮಧ್ಯೆ ಕನಸು ನನಸುಗಳಿರುವುದು ಸಹಜ. ಇರುಳು ಹಗಲುಗಳೆರಡರ ಮಧ್ಯೆ ಕನಸು ನೆನಸುಗಳಿಗಿರುವುದು ಸಹಜ. ಗಂಡು ಹೆಣ್ಣು ಭಿನ್ನತೆ ಇರಲು ಸುಳ್ಳು ಸತ್ಯದ ಕವಚಗಳಿರಲು, ಗಂಡು ಹೆಣ್ಣು ಭಿನ್ನತೆ ಇರಲು ಸುಳ್ಳು ಸತ್ಯದ ಕವಚಗಳಿರಲು ಮುಗ್ಧ ಜ್ಞಾನಿಗಳೊಳ ಆರದು ಮಿಗಿಲು. ಕಳ್ಳನ ಬಡಿಯಲು ಪೊಲೀಸ್ ಕಾವಲು ಭ್ರಷ್ಟ ಶಿಷ್ಟರೊಳ ಆರದು ಮಿಗಿಲು. ಕಳ್ಳನ ಬಡಿಯಲು ಪೊಲೀಸ್ ಕಾವಲು ಭ್ರಷ್ಟ ಶಿಷ್ಟರೊಳ ಆರದು ಮಿಗಿಲು. ಲೇಖಕ ವಾಚಕರೊಳಗಿನ್ನಾರು, ಲೇಖಕ ವಾಚಕರೊಳಗಿನ್ನಾರು. ನಟ ಪ್ರೇಕ್ಷಕರೊಳು ಬಂದಿಗಳಾಗರೆ, ನಟ ಪ್ರೇಕ್ಷಕರೊಳು ಬಂದಿಗಳಾಗರೆ. ಜೀವಿಯ ಅಂಗಗಳದು ಎರಡೆರಡು, ಜೀವಿಯ ಅಂಗಗಳದು ಎರಡೆರಡು. ಸಂಸಾರಿ ಸನ್ಯಾಸಿಗಳ ಅನುಭಾವ ಮಿಗಿಲು, ಅನುಭಾವ ಭಿನ್ನವು. ಜೀವಿಯ ಅಂಗಗಳದು ಎರಡೆರಡು, ಸಂಸಾರಿ ಸನ್ಯಾಸಿಗಳ ಅನುಭಾವ ಭಿನ್ನವು. ಹಿಂಸೆ ಅಹಿಂಸೆಯೊಳಾವುದು ಸಾಚವು, ನೈಜತೆ ಎರಿವುದೇ ಕಪಟತೆಯೊಳು. ಹಿಂಸೆ ಅಹಿಂಸೆಯೊಳಾವುದು ಸಾಚವು, ನೈಜತೆ ಎರಿವುದೇ ಕಪಟದೊಳು. ಭೂತ ಭವಿಷ್ಯದ ನಡುವುದು ಕಿರಿದು, ಭೂತ ಭವಿಷ್ಯದ ನಡುವುದು ಕಿರಿದು. ಅರಿಯುವ ಮಾನವ ಮತಿಯದು ಹಿರಿದು, ಅರಿಯುವ ಮಾನವ ಮತಿಯದು ಹಿರಿದು. ಹಿರಿಯರು ಕಿರಿಯರ ನಡುವಿನ ಬಂಧವು ಕರಿದು ಬಿಳಿದರೊಡನಾಟವು. ಹಿರಿಯರು ಬಿಳಿಯರ ನಡುವಿನ ಬಂಧವು ಕರಿದು ಬಿಳಿದರೊಡನಾಟವು. ಒಂದರಿಂದಲೇ ಇನ್ನೊಂದಕ್ಕರ್ಥವು ಅರಿತರೆ ಜೀವನ ಸಾರ್ಥಕವು. ಒಂದರಿಂದಲೇ ಇನ್ನೊಂದಕ್ಕರ್ಥವು ಅರಿತರೆ ಜೀವನ ಸಾರ್ಥಕವು. ಅವಕಾಶಕ್ಕಾಗಿ ಧನ್ಯವಾದ. ಎಂಡೋಸಲ್ಫಾನ್ ಎಂಬ ರಾಸಾಯನಿಕದ ದುಷ್ಪರಿಣಾಮವನ್ನು ಅನುಭವಿಸುತ್ತಿರುವ ದುರ್ದೈವಿಯೋರ್ವನ ಮನದಳವನ್ನು ಎಂಡೋಸಲ್ಫಾನ್ ದುರಂತ ಎನ್ನುವ ಕವನದ ಮೂಲಕ ಹೇಳಲು ಇಚ್ಛಿಸುತ್ತೇನೆ. ಮಲಗಿದಲ್ಲಿಯೇ ಜಗವು ಮನತುಂಬ ಬೇಸರವು ದೇಹದಲ್ಲಿ ವೇದನೆಯು ಸರ್ವವ್ಯಾಪಿ. ಸ್ನಾನ ಪಾನಕ್ಕೂ ಮತ್ತು ಎಲ್ಲ ಅನುಪಾತಕ್ಕೂ ಸಾಧ್ಯವಿಲ್ಲದ ಬದುಕು ನಾನೇ ಪಾಪಿ. ಮಲಗಿದಲ್ಲಿಯೇ ಜಗವು ಮನತುಂಬ ಬೇಸರವು ದೇಹದಲ್ಲಿ ವೇದನೆಯು ಸರ್ವವ್ಯಾಪಿ. ಸ್ನಾನ ಪಾನಕ್ಕೂ ಮತ್ತು ಎಲ್ಲ ಅನುಪಾತಕ್ಕೂ ಸಾಧ್ಯವಿಲ್ಲದ ಬದುಕು ನಾನೇ ಪಾಪಿ. ನಿದ್ದೆಯಿಂದೆಚ್ಚರಿಸಿ ಬೆಳಕು ಮೂಡುವುದೇಕೆ, ನೋವಿನ ಎಳೆಯನ್ನು ಮೀಟಲೆಂದೇ. ಶೂನ್ಯ ದೃಷ್ಟಿಯ ಕಣ್ಣು ದೇಹವಿಡಿ ವೇದನೆಯು
ಸಾವು ಸಮನಿಸೆ ಕ್ಷೇಮ ಬರಲಿ ಹಿಂದೆ. ನಿದ್ದೆಯಿಂದೆಚ್ಚರಿಸಿ ಬೆಳಕು ಮೂಡುವುದೇಕೆ, ನೋವಿನ ಎಳೆಯನ್ನು ಮೀಟಲೆಂದೇ. ಶೂನ್ಯ ದೃಷ್ಟಿಯ ಕಣ್ಣು ದೇಹವಿಡಿ ವೇದನೆಯು, ಸಾವು ಸಮನಿಸೆ ಕ್ಷೇಮ ಬರಲಿ ಹಿಂದೆ. ಅಮ್ಮ ನೀಡಿದ ತುತ್ತು ಅವಳ ಪ್ರೀತಿಯ ಮುತ್ತು, ನೋವ ಮಾಗಿಸುವಲ್ಲಿ ಸೋತಿತೇನು. ನನ್ನ ಶುಶ್ರೂಷೆಯಲ್ಲಿ ಸವೆವ ಆಕೆಯ ಋಣವ ತೀರಿಸದ ಹತಭಾಗ್ಯ ಇಂದು ನಾನು. ಅಮ್ಮ ನೀಡಿದ ತುತ್ತು ಅವಳ ಪ್ರೀತಿಯ ಮುತ್ತು, ನೋವ ಮಾಗಿಸುವಲ್ಲಿ ಸೋತಿತೇನು. ನನ್ನ ಶುಶ್ರೂಷೆಯಲ್ಲಿ ಸವೆವ ಆಕೆಯ ಋಣವ ತೀರಿಸದ ಹತಭಾಗ್ಯ ಇಂದು ನಾನು. ದಿನ ದಿನವೂ ಸಾಂತ್ವನವು ಪ್ರೀತಿ ಹೊಮ್ಮುವ ಮನವು, ನನ್ನ ಸುಖ ಬಯಸುತ್ತಿಹ ಮಾತೃ ಜೀವ. ತನ್ನ ಕಾಲವು ಕಳೆಯ ಕಂದನಿಗೆ ಗತಿಯಾರು ಎಂಬ ತುಡಿತವೇ ತುಂಬಿ ನೂರು ಭಾವ. ದಿನ ದಿನವೂ ಸಾಂತ್ವನವು ಪ್ರೀತಿ ಹೊಮ್ಮುವ ಮನವು, ನನ್ನ ಸುಖ ಬಯಸುತ್ತಿಹ ಮಾತೃ ಜೀವ. ತನ್ನ ಕಾಲವು ಕಳೆಯ ಕಂದನಿಗೆ ಗತಿಯಾರು ಎಂಬ ತುಡಿತವೇ ತುಂಬಿ ನೂರು ಭಾವ. ನನ್ನಂತೆ ಸಂಕಟದಿ ನರಳುವವರೆಷ್ಟು ಜನ ತುಂಬಿರುವರೆಷ್ಟು ಜನ ಊರಿನಲ್ಲಿ. ಎಂಡೋಸಲ್ಫಾನ್ ಎಂಬ ಗಾಢ ವಿಷ ಯಾತನೆಯ ನೀಡಿ ಕೆಡಿಸಿತು ಜನರ ನಾಡಿನಲ್ಲಿ. ಬಾಳ ಕಳಕೊಂಡವಗೆ ಪರಿಹಾರ ಧನವೊಂದು, ತುಂಬಬಹುದೇ ಅವನ ನಷ್ಟವನ್ನು. ಜನುಮವಿಡಿ ನೋವಿನಲ್ಲಿ ಸುಖವಿರದ ಕಾವಿನಲ್ಲಿ, ಜೀವ ಸವೆಸುವ ಮನದ ಕಷ್ಟವನ್ನು. ಬಾಳ ಕಳಕೊಂಡವಗೆ ಪರಿಹಾರ ಧನವೊಂದು, ತುಂಬಬಹುದೇ ಅವನ ನಷ್ಟವನ್ನು. ಜನುಮವಿಡಿ ನೋವಿನಲ್ಲಿ ಸುಖವಿರದ ಕಾವಿನಲ್ಲಿ, ಜೀವ ಸವೆಸುವ ಮನದ ಕಷ್ಟವನ್ನು. ಜನರ ಬಾಳನ್ನು ಬರಡು ಮಾಡುತ್ತಿದೆ ಈ ವಿಷವು, ಬೇಕೆ ಇನ್ನೂ ನಮಗೆ ಕಷ್ಟವಿಲ್ಲಿ. ಎಚ್ಚರದ ಗಂಟೆ ದನಿ ಕೇಳಿ ಜಾಗೃತಿ ಬರಲಿ ಭರತನಾಳಿದ ಪುಣ್ಯ ಭೂಮಿಯಲ್ಲಿ. ಎಚ್ಚರದ ಗಂಟೆ ದನಿ ಕೇಳಿ ಜಾಗೃತಿ ಬರಲಿ ಭರತನಾಳಿದ ಪುಣ್ಯ ಭೂಮಿಯಲ್ಲಿ. ಅವಕಾಶಕ್ಕಾಗಿ ಧನ್ಯವಾದಗಳು. ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲ ಕನ್ನಡ ಅಭಿಮಾನಿಗಳಿಗೂ ನನ್ನ ಹೃದಯಾಂತರಾಳದ ವಂದನೆಗಳು. ನನ್ನ ಕವನದ ಶೀರ್ಷಿಕೆ ನಮ್ಮ ಕೇರಳ. ನಮ್ಮಯ್ಯ ನಾಡು ಸುಂದರ ನಾಡು, ದೇವರ ನಾಡಿದು ಕೇರಳವು. ನಮ್ಮಯ್ಯ ನಾಡು ಸುಂದರ ನಾಡು, ದೇವರ ನಾಡಿದು ಕೇರಳವು. ಉತ್ತರ ಜಿಲ್ಲೆಯು ಕಾಸರಗೋಡು, ದಕ್ಷಿಣದೊಳು ವಾರಿಜನಾಭನ ನೆಲೆಯು. ಉತ್ತರ ಜಿಲ್ಲೆಯ ಕಾಸರಗೋಡು, ದಕ್ಷಿಣದೊಳು ವಾರಿಜನಾಭನ ನೆಲೆಯು. ಈಶಾನ್ಯ ಮೂಲೆಗೆ ಸೈಲೆಂಟ್ ವ್ಯಾಲಿಯು, ಪಶ್ಚಿಮ ದಿಕ್ಕಿಗೆ ಕಡಲಿನ ತೆರೆಯು. ಈಶಾನ್ಯ ಮೂಲೆಗೆ ಸೈಲೆಂಟ್ ವ್ಯಾಲಿಯು, ಪಶ್ಚಿಮ ದಿಕ್ಕಿಗೆ ಕಡಲಿನ ತೆರೆಯು. ಪೂರ್ವಕ್ಕೆ ಚಾಚಿದೆ ಪಶ್ಚಿಮ ಘಟ್ಟವು, ಪೂರ್ವಕ್ಕೆ ಚಾಚಿದೆ ಪಶ್ಚಿಮ ಘಟ್ಟವು. ಚೆಲುವಿನ ನೆಲೆಯಲ್ಲಿ ಕುಂದುರಿ ಹೊಳೆಯು, ಚೆಲುವಿನ ನೆಲೆಯಲ್ಲಿ ಕುಂದುರಿ ಹೊಳೆಯು. ಪಂಪ ಭವಾನಿ ಕಬನಿ ನದಿಗಳು ಮೆರೆಯುತ್ತಾ ಹರಿಯುತ್ತಾ ಸಾಗುತ್ತಿವೆ. ಪಂಪ ಭವಾನಿ ಕಬನಿ ನದಿಗಳು ಮೆರೆಯುತ್ತಾ ಹರಿಯುತ್ತಾ ಸಾಗುತ್ತಿವೆ. ಕೂತುಂಗಲ್ಲಿನ ಸೆರಗಲಿ ಮಾಗಿದೆ, ಕೂತುಂಗಲ್ಲಿನ ಸೆರಗಲಿ ಮಾಗಿದೆ ಜಲದಲ್ಲಿ ವಿದ್ಯುತ್ ಯೋಜನೆಯು, ಜಲದಲ್ಲಿ ವಿದ್ಯುತ್ ಯೋಜನೆಯು. ಶಬರಿಮಲೆಯು ಕೊಚ್ಚಿಯ ಬಂದರು, ಶಬರಿಮಲೆಯು ಕೊಚ್ಚಿಯ ಬಂದರು. ದೇಶ ವಿದೇಶದ ವಿಮಾನದ ನೆಲೆಯು, ದೇಶ ವಿದೇಶದ ವಿಮಾನದ ನೆಲೆಯು. ಪಾಲಕ್ಕಾಡಿನ ಚೆಲುವಿನ ಕಣಿವೆಯು, ಪಾಲಕ್ಕಾಡಿನ ಚೆಲುವಿನ ಕಣಿವೆಯು. ಕೇರಳದ ಉದ್ದಕ್ಕೆ ರಾಮನ ಪರಶು, ಕೇರಳದುದ್ದಕ್ಕೆ ರಾಮನ ಪರಶು. ವಿಧ ಕಸುಬು ತೆಂಗಿನ ಕೃಷಿಯಲು, ವಿಧ ಕಸುಬು ತೆಂಗಿನ ಕೃಷಿಯಲು ತೊಡಗುತ್ತಾ ಬಲುಜನ ದುಡಿಯುವರು, ತೊಡಗುತ್ತಾ ಬಲುಜನ ದುಡಿಯುವರು. ದುಡಿಮೆಯೇ ದೇವರೇ ಎನ್ನುವ ಮಂತ್ರವ, ದುಡಿಮೆಯೇ ದೇವರು ಎನ್ನುವ ಮಂತ್ರವ ಅರ್ಥವ ತಿಳಿದವರು ನಮ್ಮವರು, ಅರ್ಥವ ತಿಳಿವರು ನಮ್ಮವರು. ಅವಕಾಶಕ್ಕಾಗಿ ಅನಂತ ಧನ್ಯವಾದ. ನನ್ನ ಕವನ ಹೇಗೆ ಬದುಕಲಿ ನಿರ್ಭಯವಾಗಿ. ಈ ಕವನದ ಹಿನ್ನೆಲೆ ನಾವು ಮಕ್ಕಳನ್ನು ಯಾವ ರೀತಿಯಾಗಿ ಬೆಳೆಸ್ತೇವೆ, ಅವರಿಗೆ ಅದು ಮಾಡಬೇಡಿ ಇದು ಮಾಡಿ ಎಲ್ಲ ಕಡೆಯಲ್ಲಿ ಜಾಗ್ರತೆ ಹೇಳೋದು, ಆಚೆ ಹೋಗಬೇಡಿ ಅಲ್ಲಿ ಬರಬೇಡಿ ಇಲ್ಲಿ ಬರಬೇಡಿ ಅಂತ. ಆದ್ದರಿಂದ ಆ ಮಕ್ಕಳು ಬೆಳೆದಾಗ ಅವರಲ್ಲಿ ಹೇಗೆ ಈ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಧೈರ್ಯ ತುಂಬುತ್ತದೆ ಅನ್ನೋದು ನನ್ನ ಒಳಗಿನ ಜಿಜ್ಞಾಸೆ. ಆದ್ದರಿಂದ ಆ ದೃಷ್ಟಿಯನ್ನಿಟ್ಕೊಂಡು ಆಶಯವನ್ನಿಟ್ಕೊಂಡು ಬರೆದಿದ್ದೇನೆ. ಇತ್ತ ಒಲೆ ಅತ್ತ ಜಲ ಮುಟ್ಟಬೇಡ ಎಂದಳು ಅಮ್ಮ. ಇತ್ತ ಒಲೆ ಅತ್ತ ಜಲ ಮುಟ್ಟಬೇಡ ಎಂದಳು ಅಮ್ಮ.
ಬೆಂಕಿ ಬಳಿ ಸುಳಿಯಲಿಲ್ಲ, ನೀರ ಸನಿಹ ಹೋಗಲಿಲ್ಲ. ಇದು ಬಾವಿ, ಅದು ಮರ, ಜಾಗ್ರತೆ ಎಂದನು ಅಪ್ಪ. ಇದು ಬಾವಿ, ಅದು ಮರ, ಜಾಗ್ರತೆ ಎಂದನು ಅಪ್ಪ. ಕೂಪ ಕಿಳಿಯಲಿಲ್ಲ, ವೃಕ್ಷವನೇರಲಿಲ್ಲ. ಈಚೆ ನದಿ ಆಚೆ ನದ, ಹೋಗಬೇಡ ಬೆದರಿಸಿದನು ಮಾವ. ಈಚೆ ನದಿ ಆಚೆ ನದ, ಹೋಗಬೇಡ ಬೆದರಿಸಿದನು ಮಾವ. ನದಿಗೆ ಹಾರಲಿಲ್ಲ, ಗಿರಿಯನೇರಲಿಲ್ಲ. ಕಾಡಿನಲ್ಲಿ ಹುಲಿ ಕರಡಿ ಸಿಂಹಗಳು, ಕಾಡಿನಲ್ಲಿ ಹುಲಿ ಕರಡಿ ಸಿಂಹಗಳು, ನಾಡಿನಲ್ಲಿ ಹಾವು ಚೇಳು ವಿಷ ಜಂತುಗಳು, ನಾಡಿನಲ್ಲಿ ಹಾವು ಚೇಳು ವಿಷ ಜಂತುಗಳು, ಜೋಕಿಯಾಗಿರು ಎಂದರು ಗುರುಗಳು. ಕಾನನಕ್ಕೆ ತಲೆ ಹಾಕಲಿಲ್ಲ, ನಾಡಿನಲ್ಲಿ ನಿರ್ಭಯವಾಗಿ ನಡೆಯಲಿಲ್ಲ. ರಾಮ ಲಕ್ಷ್ಮಣರ ಅಪಹರಿಸುವ ತಾಟಕಿ ಶೂರ್ಪನಕಿಯರು, ಭೀಮನನೇ ನುಂಗುವ ಬಕಾಸುರರು, ಕಲ್ಲೆಸೆದು ಘಾಸಿಗೊಳಿಸುವ ಮಾಯಾವಿಗಳು, ಅಜ್ಜಿ ಕತೆಗಳ ಭಯಂಕರ ರಾಕ್ಷಸರು, ಅಜ್ಜಿ ಕತೆಗಳ ಭಯಂಕರ ರಾಕ್ಷಸರು. ಅದ್ಭುತ ಮಾಯಾಲೋಕ, ಭಯದ ಕಲ್ಪನೆಗಳಲ್ಲಿ ತಲ್ಲಣಿಸಿ ಬೆದರು ಬೊಂಬೆಯ ಥರ ನಿಂತಿಯೇನಲ್ಲ. ಭಯದ ಕಲ್ಪನೆಗಳಲ್ಲಿ ತಲ್ಲಣಿಸಿ ಬೆದರು ಬೊಂಬೆಯ ಥರ ನಿಂತಿಯೇನಲ್ಲ. ಒಳಗೊಳಗೆ ಅಡಗಿರುವರು ಭಯೋತ್ಪಾದಕರು, ಒಳಗೊಳಗೆ ಅಡಗಿರುವರು ಭಯೋತ್ಪಾದಕರು. ಗಡಿಬಿಡಿಯಲ್ಲಿ ಗುಂಡು ಬಾಂಬುಗಳ ಉಗ್ರರು, ಗಡಿಬಿಡಿಯಲ್ಲಿ ಗುಂಡು ಬಾಂಬುಗಳ ಉಗ್ರರು. ಮಾಧ್ಯಮಗಳಲ್ಲಿ ಕ್ರೈಮು ಸುದ್ದಿಗಳು. ಕಾಕಿ ಆರಕ್ಷಕನಾಗಿಲ್ಲ, ಸೈನಿಕ ಗಡಿ ದಾಟಲಿಲ್ಲ. ಮರ್ತ್ಯವೆಂಬುದು ನರಕಲೋಕ, ಪರಲೋಕದಲ್ಲಿರುವುದು ಸ್ವರ್ಗ ಸುಖ. ಮರ್ತ್ಯವೆಂಬುದು ನರಕಲೋಕ, ಪರಲೋಕದಲ್ಲಿರುವುದು ಸ್ವರ್ಗ ಸುಖ. ಅಂತೆ ಕಂತೆಗಳನುಸುರುವ ದೇವದೂತ ಸಂತರು, ಅಂತೆ ಕಂತೆಗಳನುಸುರುವ ದೇವದೂತ ಸಂತರು. ಮನದೊಳಗೆ ನಿತ್ಯ ಸತ್ಯಾಸತ್ಯ ಸಂಘರ್ಷ, ಮನದೊಳಗೆ ನಿತ್ಯ ಸತ್ಯಾಸತ್ಯ ಸಂಘರ್ಷ. ಇವರ ಕಂಡರೆ ಭಯ, ಅವರ ಕಂಡರೆ ಸಂಶಯ, ಇವರ ಕಂಡರೆ ಭಯ, ಅವರ ಕಂಡರೆ ಸಂಶಯ. ಬದುಕಿನಲ್ಲಿ ಭಯದ ಗುಹೆಯೊಳಗೆ ಬದುಕಿ ಏನಲ್ಲ, ಬದುಕಿನಲ್ಲಿ ಭಯದ ಗುಹೆಯೊಳಗೆ ಬದುಕಿ ಏನಲ್ಲ. ಧೈರ್ಯ ತುಂಬುವವರಿಲ್ಲ, ಅಭಯ ನೀಡುವವರಿಲ್ಲ. ಕತ್ತಲೆಯ ಕಾಡಿನೊಳಗೆ ಕಾಡುತ್ತಿದೆ ಮಸಣ ಸುಖ, ಕತ್ತಲೆಯ ಕಾಡಿನೊಳಗೆ ಕಾಡುತ್ತಿದೆ ಮಸಣ ಸುಖ. ಹೇಗೆ ಬದುಕಲಿ ನಿರ್ಭಯವಾಗಿ ಮಾನವ ದಾನವರ ಮಧ್ಯೆ, ಹೇಗೆ ಬದುಕಲಿ ನಿರ್ಭಯವಾಗಿ ಮಾನವ ದಾನವರ ಮಧ್ಯೆ. ನಮಸ್ಕಾರ. 2019-20 ಸಾಲಿನ ಉಳ್ಳಾಲ ವಲಯದ ಚುಟುಕು ಸಾಹಿತ್ಯನ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾರೆ ಹಾಗೂ 2019ರಲ್ಲಿ ನಾಡಿಗ ನಮಸ್ಕಾರ ನುಡಿ ಮೂಲಕ ಕನ್ನಡ ಸಂಘದ ಆಶ್ರಯದಲ್ಲಿ ಡಾಕ್ಟರ್ ಲಕ್ಷ್ಮೀಜಾ ಪ್ರಸಾದ್ ವಾರಣಾಸಿ ಮಹಾದಾನಿ ಸಾಹಿರಾಮ್ ಭಟ್ ಕೃತಿ ಪ್ರಕಟವಾಗಿದೆ. ಇದೀಗ ಇವರಿಂದ ಕವನ ವಾಚನ. ಇಂದಿನ ಕವಿಗೋಷ್ಠಿಯ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದಂತಹ ಡಾಕ್ಟರ್ ಸುರೇಶ್ ನೆಗಳಗುಳಿಯವರೇ ಹಾಗೂ ನನ್ನ ಎಲ್ಲ ಆತ್ಮೀಯ ಮಿತ್ರರೇ, ಸಭೆಯಲ್ಲಿ ಆಸೀನರಾಗಿರತಕ್ಕಂತಹ ಸಹೃದಯ ಶ್ರೀಮಂತರೇ, ನನ್ನ ಕವನದ ಶೀರ್ಷಿಕೆ ಕೋಟಿ ವಂದನೆ. ಕೋಟಿ ವಂದನೆ. ಜಗದ ಯುಗದ ಸೊಗದ, ಜಗದ ಯುಗದ ಸೊಗದ ಗೋ ಸ್ವರ್ಗ, ಅಗಾಧ ಚೆಲ್ವಿನ ಒಲವಿನ ನಿಸರ್ಗ, ಮಡಿಲಲ್ಲಿ ಪವಡಿಸಿದೆ ಬಾನ್ಕುಳಿಯ ಗ್ರಾಮ, ಬಾನ್ಕುಳಿಯ ಗ್ರಾಮ. ಅಡಿಗಡಿಗೂ ಗೋಗಂಧ ತೀಡುವ ಬೆಡಗಿನ ಧಾಮ, ಅಡಿಗಡಿಗೂ ಗೋಗಂಧ ತೀಡುವ ಬೆಡಗಿನ ಧಾಮ. ನಮ್ಮ ಗುರುವರರ ಸೊಗಸು ಕನಸು ಸಾಕಾರ, ಭುಯಿಸಗ್ಗದಲ್ಲಿ ಇದು ಒಂದು ಗೋಸಗ್ಗವು. ಇಲ್ಲಿದೆ ತುಂಬಿದ ಸುಂದರ ಸರೋವರ, ಸರೋವರ ಚಲಿಸುವ ದೇಗುಲಕ್ಕೆ ಇಲ್ಲಿಲ್ಲ ಬಂಧನವು, ಇಲ್ಲಿಲ್ಲ ಬಂಧನವು. ಸುತ್ತಲೂ ಮುತ್ತಲೂ ಹಸಿರ ಬಸಿರ ಕಾನನವು, ಎತ್ತಲೂ ಕಾಣುವಿರಿ ನೀವು ಸಾವಿರಾರು ಗೋವು, ಸಾವಿರಾರು ಗೋವು. ಬೆಟ್ಟ ಗುಡ್ಡ ಗಟ್ಟ ಕಣಿವೆ ಗಹ್ವರಗಳ ನಡುವೆ, ಬೆಟ್ಟ ಗುಡ್ಡ ಗಟ್ಟ ಕಣಿವೆ ಗಹ್ವರಗಳ ನಡುವೆ.
ದಟ್ಟೈಸಿವೆ ಮುದ್ದು ಗೋವು ಸಲ್ಲಿಸಿ ಸೇವೆ. ದಟ್ಟೈಸಿವೆ ಮುದ್ದು ಗೋವು ಸಲ್ಲಿಸಿ ಸೇವೆ. ಮುಸ್ಸಂಜೆಯಲ್ಲಿ ಇಲ್ಲಿ ಕಣ್ತುಂಬಿ ಗಂಗಾರತಿ ಗಂಗಾರತಿ. ಅಸಂತೋಷ ಬಂಧನಗಳು ಗೋವಿಗಿಲ್ಲ ಇಲ್ಲಿ ಗೋವಿಗಿಲ್ಲ ಇಲ್ಲಿ. ಉಕ್ಕುಕ್ಕಿದ್ದಾರೆ ಹರಿಯಬಹುದಿಲ್ಲಿ ಅನನ್ಯ ಪ್ರೀತಿ ಅನನ್ಯ ಪ್ರೀತಿ. ಚಿಕ್ಕ ಕರುಗಳ ಕಣ್ಣ ಯುಗಳ ಕಾಂತಿ ಶಾಂತಿ ಚೆಲ್ಲಿ. ಚಿಕ್ಕ ಕರುಗಳ ಕಣ್ಣ ಯುಗಳ ಕಾಂತಿ ಶಾಂತಿ ಚೆಲ್ಲಿ. ಹುಲ್ಲ ಹಸಿರ ಮೆಲ್ಲುತ್ತಿವೆ ಇಲ್ಲಿ ಮಂದೆ ಗೋ ಮಂದೆ ಗೋ. ಒಲವಿನ ಮೂರುತಿ ಹಸುವಿಗಿಲ್ಲ ಇಲ್ಲಿ ನೋವು ಹಸುವಿಗಿಲ್ಲ ಇಲ್ಲಿ ನೋವು. ಕನಸುಗೋ ಸಗ್ಗದ ನನಸಾಗಿಸಿದ ಸಿರಿ ಗುರುವಿಗೆ. ಕನಸುಗೋ ಸಗ್ಗದ ನನಸಾಗಿಸಿದ ಸಿರಿ ಗುರುವಿಗೆ ನಾನು ಸಲ್ಲಿಸುವೆ ಕೋಟಿ ವಂದನೆ ನಿಮಗೆ. ನಾನು ಸಲ್ಲಿಸುವೆ ಕೋಟಿ ವಂದನೆ ನಿಮಗೆ. ಕೋಟಿ ವಂದನೆ ನಿಮಗೆ. ಧನ್ಯವಾದ. ಗೌರವಾನ್ವಿತ ಸಭಾಧ್ಯಕ್ಷವನ್ನು ಅಲಂಕರಿಸಿದ ಶ್ರೀಯುತ ಸುರೇಶ್ ನೆಗಳಗುಳಿಯವರೇ ಹಾಗೂ ನನ್ನ ಕವಿ ಮಿತ್ರರೇ, ಎದುರಲ್ಲಿ ಆಸೀನರಾದ ಎಲ್ಲ ಸಾಹಿತ್ಯಾಸಕ್ತರೇ, ನಿಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ವಂದನೆಗಳು. ಮಧುರ ದಾಂಪತ್ಯದ ಸವಿಯನ್ನು ಅನುಭವಿಸುತ್ತಿರುವಾಗಲೇ ಹಠಾತ್ ಸಂಗಾತಿಯ ವಿಯೋಗದಿಂದ ಮನನೊಂದ ಒಂದು ಜೀವಿಯ ಮನದಾಳದ ಚಿತ್ರಣ. ಮತ್ತೊಮ್ಮೆ ಹುಟ್ಟಿ ಬಾ ಮತ್ತೊಮ್ಮೆ ಹುಟ್ಟಿ ಬಾ. ನೀನಿಲ್ಲದೆ ಮನವಿಂದು ಚಿಗುರದಿಹ ಒಣಕೊರಡು. ನೀನಿಲ್ಲದೆ ಮನವಿಂದು ಚಿಗುರದಿಹ ಒಣಕೊರಡು. ನೀನಿಲ್ಲದ ತೋಟ ಬಾಡಿ ಬರಡು. ನೀನಿಲ್ಲದ ಮನೆಯು ಬಣಗುಟ್ಟುತ್ತಿದೆ ಶೂನ್ಯದಲ್ಲಿ ಎಲ್ಲವನ್ನು ಕಳಕೊಂಡು ಬದುಕಿನಲ್ಲಿ. ನೀನಿಲ್ಲದ ಮನೆಯು ಬಣಗುಟ್ಟುತ್ತಿದೆ ಶೂನ್ಯದಲ್ಲಿ ಎಲ್ಲವನ್ನು ಕಳಕೊಂಡು ಬದುಕಿನಲ್ಲಿ. ನನ್ನ ಹೆಜ್ಜೆಯ ನಡಿಗೆ ನಿನ್ನ ಗೆಜ್ಜೆಯು ಕೂಡಿ ಸರಿಸಮದ ಪಥದಲ್ಲಿ ಒಂದಾಗಿ ನಡೆದು. ನನ್ನ ಹೆಜ್ಜೆಯ ನಡಿಗೆ ನಿನ್ನ ಗೆಜ್ಜೆಯು ಕೂಡಿ ಸರಿಸಮದ ಪಥದಲ್ಲಿ ಒಂದಾಗಿ ನಡೆದು. ನೆರಳಂತೆ ಹಿಂದಿಂದ ಅರಳಾಗಿ ಮುಂದಿಂದ ನಂಬಿಕೆಯ ಬದುಕಲ್ಲಿ ಸಾರ್ಥಕ್ಯ ಕಂಡು. ನೆರಳಂತೆ ಹಿಂದಿಂದ ಅರಳಾಗಿ ಮುಂದಿಂದ ನಂಬಿಕೆಯ ಬದುಕಲ್ಲಿ ಸಾರ್ಥಕ್ಯ ಕಂಡು. ಅಮೃತದ ಧಾರೆಯಳು ದಾಂಪತ್ಯ ಸಂಪ್ರೀತಿ ಅನುಭವದ ಸಿದ್ಧಿಯಲ್ಲಿ ಸ್ವರ್ಗ ಸಂತೃಪ್ತಿ. ಅಮೃತದ ಧಾರೆಯಳು ದಾಂಪತ್ಯ ಸಂಪ್ರೀತಿ ಅನುಭವದ ಸಿದ್ಧಿಯಲ್ಲಿ ಸ್ವರ್ಗ ಸಂತೃಪ್ತಿ. ಶೃಂಗಾರ ರಸವುಕ್ಕಿ ಜೀವ ತಳೆದಂತಾಗಿ ಮಕ್ಕಳನ್ನು ಕೈಗೆತ್ತೆ ಪ್ರೀತಿ ಕುರುಹಾಗಿ. ಶೃಂಗಾರ ರಸವುಕ್ಕಿ ಜೀವ ತಳೆದಂತಾಗಿ ಮಕ್ಕಳನ್ನು ಕೈಗೆತ್ತೆ ಪ್ರೀತಿ ಕುರುಹಾಗಿ. ಕೈ ಹಿಡಿದು ಒಡನಾಡಿ ಅರ್ಧದಾರಿಯ ಸವೆಸಿ ಅರ್ಧದಲೆ ಕೈ ಕೊಟ್ಟು ಮರೆಯಾದೆ ಏಕೆ. ಕೈ ಹಿಡಿದು ಒಡನಾಡಿ ಅರ್ಧದಾರಿಯ ಸವೆಸಿ ಅರ್ಧದಲೆ ಕೈ ಕೊಟ್ಟು ಮರೆಯಾದೆ ಏಕೆ. ಜಂಟಿ ಕನಸದು ಕರಗಿ ಒಂಟಿಯಾಗಿಹ ನಾನು ಬಿಸಿಯುಸಿರ ವಿರಹದಲ್ಲಿ ಬೇಯಬೇಕೆ. ಜಂಟಿ ಕನಸದು ಕರಗಿ ಒಂಟಿಯಾಗಿಹ ನಾನು ಬಿಸಿಯುಸಿರ ವಿರಹದಲ್ಲಿ ಬೇಯಬೇಕೆ. ಎಲ್ಲಿಂದಲೋ ಬಂದು ಎದೆಯೊಳಗೆ ನೀ ಹೊಕ್ಕು ಪ್ರೇಮಗೀತೆಯ ಮೀಟಿ ಅಂದೇಕೆ ನಿಂದೆ. ಎಲ್ಲಿಂದಲೋ ಬಂದು ಎದೆಯೊಳಗೆ ನೀ ಹೊಕ್ಕು ಪ್ರೇಮಗೀತೆಯ ಮೀಟಿ ಅಂದೇಕೆ ನಿಂದೆ. ಭಾವನೆಯ ಬಯಲಲ್ಲಿ ಬೆತ್ತಲೆಯ ಹೃದಯದಲ್ಲಿ ಅನುರಾಗದಲೆಗಳನ್ನು ಏಕೆ ಮಿಡಿದೆ. ಭಾವನೆಯ ಬಯಲಲ್ಲಿ ಬೆತ್ತಲೆಯ ಹೃದಯದಲ್ಲಿ ಅನುರಾಗದಲೆಗಳನ್ನು ಏಕೆ ಮಿಡಿದೆ. ಗಂಟಲೆಡೆ ಗಂಟಾಗಿ ಮಾತೊಂದು ಮೌನದಲ್ಲಿ ನಿಂತಲ್ಲೇ ನಿಂತಿರುವೆ ಭಾರವಾಗಿ.
ಗಂಟಲೆಡೆ ಗಂಟಾಗಿ ಮಾತೊಂದು ಮೌನದಲ್ಲಿ ನಿಂತಲ್ಲೇ ನಿಂತಿರುವೆ ಭಾರವಾಗಿ. ಕಾಡುತ್ತಿದೆ ಹಾಡುತ್ತಿದೆ ನಿನ್ನ ನೆನಪಿನ ಗುಂಗು, ಮತ್ತೊಮ್ಮೆ ಹುಟ್ಟಿ ಬಾ ಸಂಗಾತಿಯಾಗಿ. ಕಾಡುತ್ತಿದೆ ಹಾಡುತ್ತಿದೆ ನಿನ್ನ ನೆನಪಿನ ಗುಂಗು, ಮತ್ತೊಮ್ಮೆ ಹುಟ್ಟಿ ಬಾ ಸಂಗಾತಿಯಾಗಿ. ಅವಕಾಶವನ್ನು ನೀಡಿದ ಎಲ್ಲ ಕಾರ್ಯಕರ್ತರಿಗೂ ಧನ್ಯವಾದಗಳು. ವೇದಿಕೆಯಲ್ಲಿ ಆಸೀನರಾದಂತಹ ಇಂದಿನ ಕವಿಗೋಷ್ಠಿಯ ಅಧ್ಯಕ್ಷರಿಗೂ ಹಾಗೂ ಎಲ್ಲರಿಗೂ ವಂದನೆಗಳು. ನನ್ನ ಕವನದ ಶೀರ್ಷಿಕೆ ಬದುಕು. ಭಾವನೆಗಳ ಮುಗಿಲೊಳು ಹಿಡಿದಿಟ್ಟುಕೊಳ್ಳಬಹುದೇ? ಭಾವನೆಗಳ ಮುಗಿಲ ಒಳಗೆ ಹಿಡಿದಿಟ್ಟುಕೊಳ್ಳಬಹುದೇ? ಸಾಂತ್ವನವ ಮನದಲ್ಲೇ ಹೇಳಿಕೊಳ್ಳಬಾರದೆ? ಸಾಂತ್ವನವ ಮನದಲ್ಲಿ ಹೇಳಿಕೊಳ್ಳಬಾರದೆ? ಸಾಧನೆಗಳ ಹಾದಿಯಲ್ಲಿ ಹೋಗಬಾರದೆ? ಸಾಧನೆಗಳ ಹಾದಿಯಲ್ಲಿ ಹೋಗಬಾರದೆ? ಹೋದರೂ ಯಾಕೆ ಅಂತರ ಇರಲಹುದೆ? ಹೋದರೂ ಯಾಕೆ ಅಂತರ ಇರಲಹುದೆ? ಕಂಡು ಕಾಣದಂತೆ ಇರಬಹುದೇ? ಕಂಡು ಕಾಣದಂತೆ ಇರಬಹುದೇ? ಯಾಕಾಗಿ ಮನಸ್ಸು ಒಪ್ಪದ ಕೆಲಸಕ್ಕೆ ಕೈ ಹಾಕಬಹುದೇ? ಇದು ಯಾಕಾಗಿ ಮನಸ್ಸೊಪ್ಪದ ಕೆಲಸಕ್ಕೆ ಕೈ ಹಾಕಬಹುದೇ? ಯಾರಿಗಾಗಿ ಈ ಬದುಕು ಎಂದೆನ್ನಬಹುದೇ? ಯಾರಿಗಾಗಿ ಈ ಬದುಕು ಎಂದೆನ್ನಬಹುದೇ? ಹಾಗಂದಿದ್ದರೂ ಅದು ಬರಿಯ ನಾಟಕವೂ ಅಹುದೇ? ಹಾಗಂದಿದ್ದರೂ ಅದು ಬರಿಯ ನಾಟಕವೂ ಅಹುದೇ? ನಾಳೆ ಎಂಬ ಬದುಕು ಭರವಸೆಯ ಕೊಡಲಹುದೇ? ನಾಳೆ ಎಂಬ ಬದುಕು ಭರವಸೆಯ ಕೊಡಲಹುದೇ? ಎಲ್ಲರದು ಇದು ಮುಗಿಯದ ಕವನ ಎಂದು ನಾ ಹೇಳಬಹುದೇ? ಎಲ್ಲರದು ಹೀಗೆ ಇದು ಮುಗಿಯದ ಕವನ ಎಂದು ನಾ ಹೇಳಬಹುದೇ? ಅವಕಾಶಕ್ಕಾಗಿ ಧನ್ಯವಾದಗಳು. ನನ್ನ ಕವಿತೆಯ ಶೀರ್ಷಿಕೆ ಪಾವನ. ಯಾರದೋ ಸ್ವಾರ್ಥ ಬದುಕಿಗೆ ಬಲಿಯಾದ ಆ ಹೂವು ಮುಳ್ಳು ಬೇಲಿಯ ಕಲ್ಲಿನಡೆಯಲ್ಲಿ ದಾರಿ ಹೋಕರ ಕಂಡು ನಗುತ್ತಿತ್ತು. ಯಾರದೋ ಸ್ವಾರ್ಥ ಬದುಕಿಗೆ ಬಲಿಯಾದ ಆ ಹೂವು ಮುಳ್ಳು ಬೇಲಿಯ ಕಲ್ಲಿನಡೆಯಲ್ಲಿ ದಾರಿ ಹೋಕರ ಕಂಡು ನಗುತ್ತಿತ್ತು. ನೂರಾರು ದುಂಬಿಗಳಿಗೆ ಮಕರಂದ ನೀಡುತ್ತಾ ತಾನೂ ಸುಖಪಟ್ಟು ಹಗಲಿರುಳೆನ್ನದೆ ದುಃಖ ಮರೆತು ನಗುತ್ತಿತ್ತು. ತಾನು ಸುಖಪಟ್ಟು ಹಗಲಿರುಳೆನ್ನದೆ ದುಃಖ ಮರೆತು ನಗುತ್ತಿತ್ತು. ಅದೇಕೋ ನನಗೆ ಆ ಹೂವ ಕಂಡರೆ ಉದುರುವುದು 2 ಹನಿ ಕಣ್ಣಿಂದ, ಮರುಗುವುದು ಹೃದಯ ಪ್ರೀತಿಯಿಂದ. ಅದೇಕೋ ನನಗೆ ಆ ಹೂವ ಕಂಡರೆ ಉದುರುವುದು 2 ಹನಿ ಕಣ್ಣಿಂದ, ಮರುಗುವುದು ಹೃದಯ ಪ್ರೀತಿಯಿಂದ. ಅದಕ್ಕಾಗಿ ಇಂದು ಸ್ವಾರ್ಥಿಗಳ ಬೇಲಿಯೊಳಕ್ಕೆ ನುಗ್ಗಿ ಮೈ ತರಚುವ ಮುಳ್ಳುಗಳನ್ನು ಕಿತ್ತೊಗೆದು ಮನೆ ಬಾಗಿಲಿಗೆ ತಂದಿರುವೆ ದೇವರ ಮನೆ ಬೆಳಗಿಸಿ ಪೂಜೆಗೆ. ಅವಕಾಶಕ್ಕೆ ವಂದನೆಗಳು. ಹರಿ ಓಂ. ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಕವಿವರೇಣ್ಯರಾದಂತಹ ಡಾಕ್ಟರ್ ಸುರೇಶ್ ನೆಗಳಬಳ್ಳಿಯವರೇ, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ವಿದ್ವತ್ ಜನರೇ, ಅದೇ ರೀತಿ ಸಭಾಂಗಣದ ಮುಂದಿರುವಂತಹ ಕವಿ ಹೃದಯಗಳಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ನನ್ನ ಕವನದ ಶೀರ್ಷಿಕೆ ಕಡಲ ತಡಿಯ ಭಾರ್ಗವ ಅಂತ. ಭಾವದಲೆಯಲ್ಲಿ ತೇಲಿ ಬಂದಳು ಕನಸ ಕಾವ್ಯದ ಕನ್ನಿಕೆ, ತಿಳಿಬಾನ ಮಧ್ಯದಲ್ಲಿ ಹೊಳೆವ ಮಂಗಲ ಮೂರ್ತಿ ಅವಳಿಗೆ ಇಲ್ಲಿಯ ಹೋಲಿಕೆ. ನವದ ಹಂದರ ನಡುವೆ ವಿಧಿಯ ಮಂಗಲ ಯಾನ ಸಾಕೆ ರಾಗದ ಮಾಲಿಕೆ. ಶುಭದ ಗಳಿಗೆಯೊಳಂದು ನಗುವ ಚೊಚ್ಚಲ ಕೂಸು ಏಕೆ ನಿನಗಿ ನಾಚಿಕೆ. ಸಾನುರಾಗದಿ ಹಾಡಿ ಪಾಡಲು
ಕುಸುಮ ಕಾಂಚನ ಸೌರಭ, ರಾಗ ರಂಗಕ್ಕೆ ತೆರೆದ ವೇದಿಕೆ, ನಾಂದಿಯಾಯಿತು ಸುಪ್ರಭ. ಶಶಿಯ ಕೋಮಲ ಸ್ಪರ್ಶ ಖಗದ, ಸುಲಲಿತದ ಕೋಮಲೆ, ಚಾರು ಚಂದ್ರಿಕೆ ಗುಪ್ತಗಾಮಿನಿ, ಹಸಿರ ತಿಳಿಗೊಳದ ಆ ನೈದಿಲೆ. ಪದಕ್ಕೊಂದು ಪದ ಸೇರಿ ಸರಿಗಮದ ಪದ ತಲವು, ಪದುಮನಾಭನ ಹೃದಯ ಬಾಂದಳದಿ ನಲಿ ದಾಡಿ. ಭಾರತಾಂಬೆಯ ಮಡಿಲು ಅದೇ ಅಮೃತದ ಕಡಲು, ಕರುನಾಡ ಕಾರುಣ್ಯ ಸಿರಿ ಸಂಪದದ ಒಡಲು. ಉದಯ ರವಿ ಮೂಡಿಹನು ಮೂಡಣದಿ ನೋಡು, ಉದಯ ಕವಿ ಜನು ಮಿಸಿದ ಭವ್ಯ ತೇಜದ ಬೀಡು. ಮಂಗಳದ ಅಂಗಳಕ್ಕೆ ರಂಗವಲ್ಲಿಯೇ ಆ ಬಾನು, ಕಡಲ ತಡಿ ಭಾರ್ಗವನ ಬಾಗಿಲುಳು ಸಿರಿಜೇನು. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ನಮ್ಮೂರ ರಸ್ತೆಯ ಕಥೆ ವ್ಯಥೆ ಅಂತ. ಇದು ಎಲ್ಲ ಊರಿಂದ ಆಗಿರ್ಬೋದು. ನಾವಿರೋದ ಹಿಂಗೆ, ನಮ್ಮೂರ ಹಿಂಗೆ. ನಮ್ಮೂರಾಗ ಮಂದಿ ನಡ ರೋಡ್ನಾಗ ಅಡ್ಡಾಡ್ತಾರ, ಮೀಟಿಂಗ್ ಮಾಡ್ತಾರ, ಪಿಚಕ್ಕಂತ ಉಗುಳ್ತಾರ, ಎಡಕ್ಕ ಬಲಕ್ಕ ಅಡ್ಡಾಡೋರನ್ನ ಕಾಲು ಕಸ ಮಾಡ್ತಾರ. ಹಿಂಗೆ ಯಾಕ್ರಪ್ಪ ಅಂದ್ರೆ ರಸ್ತೆ ನಿಮ್ಮ ಅಪ್ಪಂದ ಅಂಥೇಳಿ ಜಳಕ್ಕೆ ಬರ್ತಾರೆ. ನಾವಿರೋದ ಹಿಂಗೆ, ನಮ್ಮೂರ ಹಿಂಗೆ. ನಮ್ಮೂರಾಗ ಮಂದಿ ಅಷ್ಟೇ ಅಲ್ಲ, ನಾಯಿ, ಹಂದಿ, ಆಡು, ದನನೂ ಕೂಡ ನಡ ರೋಡ್ನಾಗ ಯಾವ ಚಿಂತೆ ಇಲ್ದಂಗೆ ಬಿದ್ದಿರ್ತಾವ. ಯಾವನೇನು ಮಾಡ್ಕೊಂತಾನ ಅಂತ ಬಾಯ ಆಡಿಸ್ತಾ ಬಿದ್ದಿರ್ತಾವ. ಎಬ್ಸಕ್ಕೆ ಹೋದ್ರೆ ನಮ್ಮನ್ನ ತಿವ್ಯಾಕ ಬರ್ತಾವ. ನಾವಿರೋದ ಹಿಂಗೆ, ನಮ್ಮೂರ ಹಿಂಗೆ. ಇಷ್ಟ ಅಲ್ಲ, ಒಂದು ಅಳತಿ ಹುಡುಗರು ಗಾಡಿ ಹೊಡೆಯೋದು, ಟಮ್ ಟ್ರ್ಯಾಕ್ಟ್ರಿಗಳ ನಡುಕ ಅಡ್ಡಾಡ್ಬೇಕು ಅಂದ್ರೆ ಭಾರಿ ಧೈರ್ಯ, ದೊಡ್ಡ ಛಾತಿನ ಬೇಕು ನೋಡ್ರಿ. ಸೈಡಿಗೆ ಸಾವಕಾಶ ಹೋಗ್ರಂದ್ರೆ ಕೆಕ್ಕರಿಸಿ ನೋಡ್ತಾರೆ. ನಾವಿರೋದ ಹಿಂಗೆ, ನಮ್ಮೂರು ರಸ್ತಾನ ಹಿಂಗೆ. ನಮ್ಮೂರಾಗ ದೇವರಿಗೂ ಕೂಡ ನಡ ರೋಡ್ ಅಂದ್ರೆ ಭಾಳ ಪ್ರೀತಿ. ಇದಕ್ಕಿದ್ದಂಗೆ ಎಲ್ಲಿ ಅಂದ್ರೆ ಅಲ್ಲಿ ಹುಟ್ಟಿಬಿಡ್ತಾವ, ಅಲ್ಲಲ್ಲಿ ಕಲ್ಲಾಗಿ ಕುತ್ಕೊಂಡ್ಬಿಡ್ತಾವ. ಏನಾದರೂ ಹೇಳಕ್ಕೆ ಹೋದ್ರೆ ನಾಸ್ತಿಕ ಅಂತಾರ, ಜಾತಿಗೆ ಜಗಳ ಹಚ್ತಿ ಅಂತ ಎಗರಾಡ್ತಾರ. ನಾವಿರೋದ ಹಿಂಗೆ, ನಮ್ಮೂರು ಹಿಂಗೆ. ನಮ್ಮೂರಾಗ ಹಗಲತ್ತ ಲೈಟ್ ಕಂಬ ದೀಪ ಸೂರ್ಯನಾಗ ಶೆಡ್ ಹೊಡಿತಾವ. ನಳದ ನೀರು ಹೆಚ್ಚಾಗಿ ರೋಡ್ ತುಂಬ ಮೆರೆದಾಡ್ತಾವ. ಆದರೂ ನಮಗೂ ಇದಕ್ಕೂ ಸಂಬಂಧನ ಇಲ್ಲ ಅನ್ನಂಗ ಎಲ್ಲ ಮಂದಿ ಹಾಗೆ ಬಿಂದಾಸಾಗಿ ಅಡ್ಡಾಡ್ತಿರ್ತಾರ. ನಾವಿರೋದೇ ಹಿಂಗೆ, ನಮ್ಮೂರ ಹಿಂಗೆ. ನಮ್ಮೂರಾಗ ಇಡೀ ಜಗತ್ತಿನ ಸುದ್ದಿ ಎಲ್ಲ ಮಾತಾಡ್ತಾರ. ಆದರೂ ತಮ್ಮ ಅಡಿಗೆ ಮನೆ ಸುದ್ದಿನ ಗೊತ್ತಿರಂಗಿಲ್ಲ. ಹಿಂದಾಗಿದ್ದು ಮುಂದಾಗೋದು ಎಲ್ಲ ಹೇಳ್ತಾರ. ಆದ್ರೆ ಈಗ ಆಗ್ತಿರೋದು ನೋಡ್ಲಾರ್ದಂಗ ಸುಮ್ಮನೆ ಇರ್ತಾರ. ನಾವಿರೋದೇ ಹಿಂಗೆ, ನಮ್ಮೂರ ಹಿಂಗೆ. ಇಷ್ಟಾದ್ರೂ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಂಗಿಲ್ಲ. ಯಾಕಂದ್ರೆ ಎಲ್ಲರೂ ಅಂತಾರ ಮೇರಾ ಭಾರತ್ ಮಹಾನ್, ಇಂಡಿಯಾ ಈಸ್ ಗ್ರೇಟ್ ಅಂತ ಕ್ಯಾಕೆ ಹೊಡಿತಾರ. ಆದ್ರೆ ಇವೆಲ್ಲ ನಿನಗೆ ಹ್ಯಾಂಗೆ ತಿಳಿಸಿ ಹೇಳಿ ಪಾಪು, ನೀನು ಸಣ್ಣಕ್ಕಿದ್ದೀದಿ. ನಮಸ್ಕಾರ. ಕವನದ ಶೀರ್ಷಿಕೆ ಅಪ್ಪ. ನನ್ನ ಕನಸುಗಳ ಜಡೆ ಕಟ್ಟಿದ ಆತನ ಕನಸುಗಳ ಜಡೆಯಂತೆ ಹೆಣೆದ. ನನ್ನ ಕನಸುಗಳ ಜಡೆ ಕಟ್ಟಿದ ಆತನ ಕನಸುಗಳ ಜಡೆಯಂತೆ ಹೆಣೆದ. ಸುತ್ತಲೂ ಒಂದು ಬೈತಲೆ ನಿರ್ಮಿಸಿದ, ನಾ ಹೋಗುವ ಜಾಗಕ್ಕೆ ಅಡೆತಡೆ ಕೆಡವಿದ. ಆತನೇ ನನ್ನ ಮುದ್ದಿನ ಅಪ್ಪ, ನನ್ನ ಬದುಕಿನ ಶುಭ್ರವಾದ ದೀಪ. ಆತನೇ ನನ್ನ ಮುದ್ದಿನ ಅಪ್ಪ, ನನ್ನ ಬದುಕಿನ ಶುಭ್ರವಾದ ದೀಪ. ಚಿಕ್ಕ ಚಿಕ್ಕ ಕಾಯಿಲೆಗೂ ದೊಡ್ಡ ದೊಡ್ಡ ಮಾತ್ರೆ ತಂದ, ಜಾರಲಿಲ್ಲ ಒಂದು
ಕ್ಷಣವೂ ಅವರ ಮನಸ್ಸು ಅರಕ್ಷಣ ಕಾಳಜಿಯ ಮರೆತು ಬಿಟ್ಟು. ಜಾರಲಿಲ್ಲ ಒಂದು ಕ್ಷಣವೂ ಅವರ ಮನಸ್ಸು ಅರಕ್ಷಣ ಕಾಳಜಿಯ ಮರೆತು ಬಿಟ್ಟು. ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿದ ಚಿಕ್ಕ ಆಸೆಗೂ ಕಿವಿ ಹತ್ತಿರ ತಂದ. ಸಂಪೂರ್ಣ ಕನಸನ್ನು ನನಸಾಗಿಸಿದ. ಹೆಗಲನ್ನೇ ನೀಡಿ ಆಲದ ಮರದಂತೆ ನನ್ನ ಬೆಳೆಸುವ ಆಸೆ ಅವರಿಗೆ. ಮತ್ತೊಬ್ಬರಿಗೆ ಗಟ್ಟಿಯ ಆಸರೆ ನೀಡುವುದ ನನ್ನಿಂದ ತೀರಿಸುವ ಆಸೆ. ಮತ್ತೊಬ್ಬರಿಗೆ ಗಟ್ಟಿಯ ಆಸರೆ ನೀಡುವುದ ನನ್ನಿಂದ ತೀರಿಸುವ ಆಸೆ. ಅವಕಾಶಕ್ಕಾಗಿ ಧನ್ಯವಾದಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಹನೀಯರಿಗೆ ಅನಂತಾನಂದ ಧನ್ಯವಾದಗಳು. ಶೀರ್ಷಿಕೆ ಬಿಡುಗಡೆ ಅಂತೇಳಿ. 12ನೇ ಶತಮಾನ ಬಹುಶಃ ಸಾಹಿತ್ಯಾಸಕ್ತರಿಗೆ ಅಲ್ಲಿಯ ಜೀವಸತ್ವದ ಶೆಲೆಗಳು ಆಗಾಗ್ಗೆ ಕಾಡ್ತಾನೆ ಇರ್ತವೆ. ಅಲ್ಲಿ ಬರ್ತಕ್ಕಂಥ ಅನೇಕ ಪ್ರಮುಖವಾಗಿರ್ತಕ್ಕಂಥ ಪಾತ್ರಗಳು, ಇದು ಬಸವ ಆಗಿರ್ಬೋದು, ಅಲ್ಲಮ್ಮ ಆಗಿರ್ಬೋದು, ಅಕ್ಕಮಹಾದೇವಿ ಆಗಿರ್ಬೋದು, ಏನೆಲ್ಲ ಪಾತ್ರಗಳು ಅವರು ಬಯಸಿರ್ತಕ್ಕಂಥ ಆ ಸಾಮಾಜಿಕ ಕಾರ್ಯಗಳು, ಸಾಮಾಜಿಕ ಬದಲಾವಣೆಗಳು ಬಹುಶಃ ಇವತ್ತಿಗೂ ಕೂಡ ಪ್ರಸ್ತುತವಾಗಿರ್ತಕ್ಕಂಥವು. ಆ ಹಿನ್ನೆಲೆಯಲ್ಲಿ ಈ ಬಿಡುಗಡೆ ಅಂತಕ್ಕಂಥದ್ದು ಅಕ್ಕ ಮಹಾದೇವಿಯನ್ನು ಕುರಿತಾಗಿರ್ತಕ್ಕಂಥ ಒಂದು ಕವನ. ಅಕ್ಕ ನಡೆದಳು ವನಕೆ, ಗಂಡಿನ ದರ್ಪ ದಬ್ಬಾಳಿಕೆ, ದೌರ್ಜನ್ಯದ ಮುಖಕ್ಕೆ ತುಪುಕನೆ ಮುಗಿದು ಅಕ್ಕ ನಡೆದಳು ವನಕೆ. ಅಕ್ಕ ನಡೆದಳು ವನಕೆ, ಗಂಡಿನ ದರ್ಪ ದಬ್ಬಾಳಿಕೆ, ದೌರ್ಜನ್ಯದ ಮುಖಕ್ಕೆ ತುಪುಕನೆ ಉಗಿದು ಅಕ್ಕ ನಡೆದಳು ವನಕೆ. ತನುವಿನಾಸೆಗೆ ತನ್ನ ಸೆಳೆದು ತಂದವನ, ತನ್ನ ಮನದ ವಾಂಛೆಯ ನುರಿಯದವನ. ತನುವಿನಾಸೆಗೆ ತನ್ನ ಸೆಳೆದು ತಂದವನ, ತನ್ನ ಮನದ ವಾಂಛೆಯ ನುರಿಯದವನ. ಧನ ಕನಕ ಅಧಿಕಾರ ಅಂತಸ್ತುಗಳನ್ನೆಲ್ಲ ಜಾಡಿಸಿ ಎದ್ದು ನಡೆದಳು ಅಕ್ಕ. ಧನ ಕನಕ ಅಧಿಕಾರ ಅಂತಸ್ತುಗಳನ್ನೆಲ್ಲ ಜಾಡಿಸಿ ಎದ್ದು ನಡೆದಳು ಅಕ್ಕ. ಹುಟ್ಟ ಬಟ್ಟೆಯ ಹಂಗನೂ ಹರಿದೆಸೆದು ಲೋಕವೇ ನಿಂತಿತು ದಂಗು ಬಿಡಿದು. ಹುಟ್ಟ ಬಟ್ಟೆಯ ಹಂಗನೂ ಹರಿದೆಸೆದು ಲೋಕವೇ ನಿಂತಿತು ದಂಗು ಬಿಡಿದು. ಸಾವ ಕೆಡುವ ಗಂಡರ ಒಲೆಗಿಡುತ್ತಲಿ, ಸಾವ ಕೆಡುವ ಗಂಡರ ಒಲೆಗಿಡುತ್ತಲಿ, ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದವನ ಹುಡುಕುತ್ತಲಿ. ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದವನ ಹುಡುಕುತ್ತಲಿ. ಗಿಳಿ ಕೋಗಿಲೆ ಪಶು ಪಕ್ಷಿಗಳಲ್ಲಿ ನೀವು ಕಂಡಿರ ಎಂದು ಕೇಳುತ್ತಲಿ. ವನವ ಅಂಡಲೂತ ಮಮಕಾರಗಳ ಮುರಿದಿಕ್ಕಿದ ಮಹಾದೇವಿ ಅಕ್ಕ ನಡೆದಳು ವನಕ್ಕೆ. ಹೆಣ್ಣು ಸಂಕುಲದ ಪ್ರತಿಧನಿಯಾಗಿ, ಗಂಡಿನ ಶೋಷಣೆಗೆ ಕಿಡಿಯಾಗಿ. ವೀರ ಯೋಗಿಣಿ ವೈರಾಗ್ಯದ ನಿಧಿಯಾಗಿ, ಕೆಸರ ಕೊಳದಲ್ಲಿದ್ದ ತಾವರಿಯ ಹೂವಾಗಿ, ಪಂಜರದಲ್ಲಿದ್ದು ಸ್ವತಂತ್ರ ಹಕ್ಕಿಯಾಗಿ ಹಾರಿದಳು ಅಕ್ಕ ವನಕ್ಕೆ. ಘನತೆ ತಂದಳು ಅಕ್ಕ ಹೆಣ್ಣು ಕುಲಕ್ಕೆ. ಅನುಭವ ಮಂಟಪದಿ ಅಲ್ಲಮನ ಸುತ್ತಿ ಸುಳಿದೊಗೆವ ಮಾತುಗಳಿಗೂ, ಅನುಭವ ಮಂಟಪದಲ್ಲಿ ಅಲ್ಲಮನ ಸುತ್ತಿ ಸುಳಿದೊಗೆವ ಮಾತುಗಳಿಗೂ ವಿಚಲಿತಳಾಗದೆ ನುಡಿದ ನುಡಿಗಡಣಕ್ಕೆ ಲಿಂಗವೇ ಮೆಚ್ಚಿ ಅಹುದಹುದೆನ್ನುವಂತೆ, ಲಿಂಗವೇ ಮೆಚ್ಚಿ ಅಹುದಹುದೆನ್ನುವಂತೆ, ಶರಣಗಣವೇ ಹರುಷದಲ್ಲಿ ನಲಿವಂತೆ ನಡೆದಳಕ್ಕ ಬನಕೆ. ನಡೆದಳಕ್ಕ ಕದಡಿ ಬನಕೆ, ಚಿಕ್ಕಳ ರೂಪದ ಚಿನ್ಮಯನ ದರ್ಶನಕ್ಕೆ. ಚಿಕ್ಕಳ ರೂಪದ ಚಿನ್ಮಯನ ದರ್ಶನಕ್ಕೆ. ಧನ್ಯವಾದಗಳು. ಕೆಳಗೆ ಆಸೀನರಾಗಿರುವ ಕಾವ್ಯಾಸಕ್ತರೆ ಡಾಕ್ಟರ್ ಪ್ರಿಯಾ ಹರೀಶ್ರವರು ನನಗೆ ವಿಮರ್ಶೆ ಮಾಡಲಿಕ್ಕೆ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ನಾನು ಏನು ಭಾಷಣ ಮಾಡೋದಿಲ್ಲ, ಯಾವುದೇ ಇತರ ವಿಷಯವನ್ನು ಹೇಳೋದಿಲ್ಲ. ಈ ಪ್ರದೀಪ್ ಕುಮಾರ್ರ ಒಂದು ಸಾಧನೆಗಳು ಮತ್ತು ಸಾಹಸಗಳ ಬಗ್ಗೆ ಎರಡು ಮಾತಾಡಿ ಮತ್ತೆ ಮುಂದೆ ಮಾತಾಡ್ತೇನೆ. ಅವರು ಒಂದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಬೇರೆ ಬೇರೆ ಸ್ಥಳಗಳಲ್ಲಿ, ಬೇರೆ ಬೇರೆ ಜನರನ್ನು, ಬೇರೆ ಬೇರೆ ಮನಗಳನ್ನು ಒಟ್ಟು ಮಾಡಿ ಅದನ್ನು
ಅನಂತರ ಸಾಹಿತ್ಯಕ್ಕೆ ಬದಲಾವಣೆ ಮಾಡುವುದರಲ್ಲಿ ಅಗ್ರಗಣ್ಯರು. ಸಾಹಿತ್ಯದಲ್ಲಿ ಏನೂ ಆಸಕ್ತಿ ಇಲ್ಲದವರನ್ನು ಸಾಹಿತ್ಯಕ್ಕೆ ತರುವಂಥ ಒಂದು ಕಲೆ ಅವರಲ್ಲಿ ಉಂಟು. ಹಾಗೆ ಅವರು ಈ ಎಲ್ಲ ಸಾಹಸ ಕಾರ್ಯಗಳನ್ನು ಹೇಗೆ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಆದರೆ ಒಂದು ರೀತಿಯ ಏನು ಹೇಳ್ತೇವೆ, ಎಲ್ಲ ಏರಿಯಾಗಳ ಎಲ್ಲ ನೋಡಿ, ಇವತ್ತು ಬೆಂಗಳೂರಿನವರಿದ್ದಾರೆ, ಇಲ್ಲಿ ಚಿತ್ರದುರ್ಗದವರಿದ್ದಾರೆ, ಬೇರೆ ಬೇರೆ ಊರಿನವರು ಇಲ್ಲಿಗೆ ಬಂದು ಇಲ್ಲಿ ಭಾಗವಹಿಸೋದು. ಇಲ್ಲಿ ನಮಗೆ ಭಾಳ ವೇದನೆ ಆಗೋದಂದರೆ ಆಡಿಯನ್ಸೇ ಇಲ್ಲ, ಜನರು ಸಭಿಕರಿಲ್ಲ. ಒಂದು ಮಹತ್ತರವಾದ ಸಭಿಕರು ಇರ್ತಿದ್ರೆ ಇದೊಂದು ಕಳೆಯೇ ಬೇರೆ ಆಗ್ತಿತ್ತು. ನಿಜವಾಗಿ ಇದೊಂದು ದೊಡ್ಡ ಸಮ್ಮೇಳನಕ್ಕೆ ಸಮಾನವಾದ ಕಾರ್ಯಕ್ರಮ, ಸಮ್ಮೇಳನದಷ್ಟೇ ಅರ್ಹತೆ ಇರುವಂಥ ಕಾರ್ಯಕ್ರಮ. ಇದರ ಒಂದು ಎಜೆಂಡಾವನ್ನು ನೋಡಿದರೆ, ಈ ಆಮಂತ್ರಣ ಪತ್ರಿಕೆಯ ಒಂದು ಬಿರುಸನ್ನು ನೋಡಿದರೆ, ಆದರೂ ಇರುವಷ್ಟು ಈ ಉತ್ತಮವಾದ ಉತ್ತುಂಗ ಕವಿಗಳ ಸಾಹಿತ್ಯಗಳನ್ನು ಇವತ್ತು ನೋಡಿದ್ವಿ. ವಿಜಯಲಕ್ಷ್ಮಿ ಕಟ್ಟದ ಮೂಲೆಯವರು ಬಾಳಿನ ಗಾಥೆ, ಅವನ ಬಾಳಿನ ಗಾಥೆಯನ್ನು ಪ್ರಾಸಯುಕ್ತವಾಗಿ ಅಲ್ಲಲ್ಲಿ ಅದಕ್ಕೆ ಒಂದು ಹೊಂದಾಣಿಕೆ ಬರುವಂತೆ ಭಾಳ ಚೆನ್ನಾಗಿ ಹಾಡಿದ್ದಾರೆ, ಅರ್ಥಬದ್ಧವಾಗಿತ್ತು. ಹಾಗೆ ಶ್ರೀ ನರಸಿಂಹ ಭಟ್ ಕಟ್ಟದ ಮೂಲೆ ಸಹ ಒಂದು ಪ್ರತಿಕ್ರಿಯೆಗಳ ಬಗ್ಗೆ ನ್ಯೂಟನ್ನ ಒಂದು 3ನೇ ನಿಯಮವನ್ನು ಭಾಳ ಚೆನ್ನಾಗಿ ಕವನ ರೂಪದಲ್ಲಿ ಹೇಳಿದ್ದಾರೆ. ಇದರಲ್ಲಿ ಬದುಕಿನ ಒಂದು ಅನಿವಾರ್ಯತೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಬದ್ರುದ್ದೀನ್ ಕೂಳೂರು ಅವರು ಸಹ ಹಾಗೆ ಚಿಕ್ಕದಾಗಿ 4 ಲೈನ್ನಲ್ಲಿ ಬರೆಯುವಂಥ ಭಾಳ ವಿಶಿಷ್ಟವಾದ ಒಂದು ಭಾಳ ವೆಯ್ಟೇಜ್ ಇರುವಂಥ, ತೂಕ ಇರುವಂಥ ಸಾಲುಗಳು ನಾವು ಯಾವತ್ತೂ ನೋಡ್ತಾ ಇರ್ತೇವೆ ಮುಖಪುಸ್ತಕದಲ್ಲಿ ಅಥವಾ ಇತರ ಜಾಲತಾಣಗಳಲ್ಲಿ. ಹಾಗೆ ಇವತ್ತು ಪಾವನ ಅಂತೇಳಿ ನಮ್ಮ ಜೀವನದ ಒಂದು ಹೆಜ್ಜೆಗಳನ್ನು ಒಂದು ಯಾವ ರೀತಿಯಲ್ಲಿ ಇರಿಸುವಂಥದ್ದು, ಹೇಗೆ ಇರಿಸಬೇಕು ಅಥವಾ ಸತ್ವಗುಣ ಸಂಪನ್ನತೆಯ ಬಗ್ಗೆ 2 ಮಾತುಗಳನ್ನು ಹೇಳಿದ್ದಾರೆ. ಹಾಗೆ ನಮ್ಮ ಆತ್ಮೀಯ ಮಿತ್ರ ರೇಮಂಡ್ ಡಿ ಕುನ್ನಾರ್ ಅವರು ಹೊಸ ಒಂದು ಕಲಿಯುವ ಒಂದು ಆಸಕ್ತಿ, ಯಾವುದು ತನಗೆ ಗೊತ್ತಿಲ್ಲವೋ ಅದನ್ನು ಕಲಿಯುವ ಆಸಕ್ತಿ ಇದೆಯಲ್ಲ, ಅದು ಅವರಲ್ಲಿದೆ. ಹಾಗಾಗಿ ಅವರು ಒಂದೊಂದೇ ಸಾಹಿತ್ಯ ಪ್ರಕಾರಗಳನ್ನು ಕಲಿತಾ ಇರ್ತಾರೆ. ಗಜಲ್ ಇರ್ಬೋದು, ರುಬಾಯಿ ಇರ್ಬೋದು, ಇಂದಿನ ಷಟ್ಪದಿ ವಗೈರೆಗಳನ್ನು ಸಹ ಬರೆಯೋಣ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಬೇರೆ ಬೇರೆ ವಿಧದ ಸಾಹಿತ್ಯದಲ್ಲಿ ಕಾಲಿಡುವ ಆ ಬಿರುಸಿನಲ್ಲಿರುವ ರೇಮಂಡರು ಒಳಗೆ ಆಂತರ್ಯದಲ್ಲಿ ಭಾಳ ಶಕ್ತಿಯುತವಾದ ಶಬ್ದಗಳನ್ನು ತುಂಬಿಸಿ ಒಂದು ವಿಚಾರಗಳನ್ನು ಹೇಳಬಲ್ಲ ತಾಕತ್ತು ಉಳ್ಳವರಾಗಿದ್ದಾರೆ. ಅವರು ಆ ಶಾಯಿಯ ಮೂಲಕ ಒಂದು ಶಾಯಿಯನ್ನು ಆಧಾರವಾಗಿಟ್ಟುಕೊಂಡು ಒಂದು ರುಬಾಯಿಯನ್ನು, ಇನ್ನೊಂದು ಚಂದವಾದ ರುಬಾಯಿಯನ್ನು ಸಹ ಹೇಳಿದ್ದಾರೆ. ರುಬಾಯಿ ಅಂದರೆ ಚುಟುಕವೇ, 4 ಸಾಲಿನ ಚುಟುಕ. ಸಾಮಾನ್ಯವಾಗಿ ದಿನಕರ ದೇಸಾಯಿ ಚುಟುಕಗಳು ಅಂದರೆ 1 ಮತ್ತು 2, 3 ಮತ್ತು 4 ಸಮಾನ ಪ್ರಾಸಗಳು. ಪ್ರಾಸ ಪದ ಅಂದರೆ ಕೊನೆಯ ಪದ ರವಿ ಅಂತ ನಾವೇನು ಹೇಳ್ತೇವೆ. ಈಗ ತೇ ಇದ್ದರೆ ಅಂತೆ, ಕಂತೆ, ಚಿಂತೆ, ಹೀಗೆ ತೇ ಬರುವ ಹಾಗೆ 1, 2ರಲ್ಲಿ 1 ಪದ, 3, 4ರಲ್ಲಿ 1 ಪದ. ಇದು ಸಾಮಾನ್ಯವಾದ ಚುಟುಕು ನಿಯಮ. ಎಷ್ಟೋ ಸಂದರ್ಭಗಳಲ್ಲಿ ಒಂದೇ ಪದವನ್ನು ಹಾಕಿದ ಚುಟುಕಗಳು ಏನು ಬಹಿಷ್ಕರಿಸಲ್ಪಡುವುದಿಲ್ಲ. ಈಗ ಒಂದೇ ಪದವನ್ನು ಪುನಃ ಗಜಲ್ನ ರದೀಫ್ ಮಾದರಿಯಲ್ಲಿ, ಗಜಲ್ನಲ್ಲಿ ರದೀಫ್ ಅಂತ ಅದರ ಕೊನೆಯ ಪದ ಒಂದೇ, ಆ ಮಾದರಿಯಲ್ಲಿ ಅಂತೆ ಅಂತೆ ಹೀಗೆ ಬರೆಯುವ ಕ್ರಮವೂ ಇದೆ. ಈ ರುಬಾಯಿ ಅನ್ನುವಂಥದ್ದು 1 ಮತ್ತು 2ರಲ್ಲಿ ಕೊನೆಯ ಪದ 1 ಪ್ರಾಸ, 3ನೇದ್ರಲ್ಲಿ ಆ ಪ್ರಾಸ ಬರಬಾರದು, ಬಂದರೆ ರುಬಾಯಿ ಆಗೋದಿಲ್ಲ. 4ನೇದು ಪುನಃ ಅದೇ ಬರಬೇಕು. ಈಗ ಅಂತೆ, ಕಂತೆ, ಚಿಂತೆ ಅಂತ 4ನೇ ಸಾಲು, ಮಧ್ಯದಲ್ಲಿ ಬೇರೆ ಏನಾದ್ರು ಬರಬೇಕು. ಈ ರೀತಿ ಬರೋದಕ್ಕೆ ರುಬಾಯಿಗಳು ಅಂತ ಹೇಳ್ತಾರೆ. ಮತ್ತು ರುಬಾಯಿ ಪ್ರಕಾರವನ್ನು ಸಹ ಅದು ಉರ್ದುವಿನಲ್ಲೇ ದತ್ತವಾದಂಥದ್ದು. ಅಂಥದ್ದೊಂದು ಕೂಡ ಇವತ್ತು ಇಲ್ಲಿ ಹೊರಗೆ ಬಂದದ್ದು ಪ್ರಾಯಶಃ ಕಾವ್ಯಾಸಕ್ತರಿಗೆ ಒಂದು ಕೊಡುಗೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಕಟ್ಟತ್ತಿಲ ಗೋಪಾಲಕೃಷ್ಣ ಭಟ್ರು ಆಧ್ಯಾತ್ಮ ಚಿಂತಕರು, ಅವರು ಎಲ್ಲ ರೀತಿಯ ಚಿಂತಕರು ಸಹ ಬೇರೆ ಬೇರೆ ರೀತಿಯಲ್ಲಿ ಬರೆಯುವವರು, ಹಾಡುವವರು, ಎರಡೂ ಗೊತ್ತಿರುವವರು. ಅವರು ಕಡಲ ತಡಿಯ ಭಾರ್ಗವ ಅಂತ ಹೇಳುವಂಥ ಒಂದು ಸೊಗಸಾದ ಗಾಯನವನ್ನು ಮಾಡಿದ್ದಾರೆ. ಹಾಗೆ ಶ್ರೀನಿವಾಸ ಚಿತ್ರಕಾರರು ವಾಸ್ತವವನ್ನು ಬಹಳ ಚೆನ್ನಾಗಿ ಚಿತ್ರಿಸಿಬಿಟ್ಟಿದ್ದಾರೆ. ರಸ್ತೆಯ ಕಥೆಯನ್ನು ಹೇಳ್ತಾ 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 ಅದು ನಿಮ್ಮ ಮನೆ ತಲೆಯಿಂದ ಕಾಲಿನವರೆಗೆ ಒಳಗೆ ಶರೀರದಲ್ಲಿ ಒಂದು ಹೈವೇಯನ್ನು ತಯಾರು ಮಾಡಿಬಿಟ್ಟಿದೆ, ರಸ್ತೆಯನ್ನು ಅಲ್ಲಿ ಸೃಜಿಸಿಬಿಟ್ಟಿದೆ. ಹಾಗೆ ಅನ್ನಪೂರ್ಣ ಮನ್ನಾಪುರ ಅವರು ಭಾಳ ಚೆನ್ನಾಗಿನ ಕಂಠದ ಗಾಯಕಿ, ಕಂಚಿನ ಕಂಠದ ಗಾಯಕಿ.
ಅವರು ಉದ್ದವಾದ ವಾಚ್ಯವನ್ನು ಚಂದದ ಕಾವ್ಯವಾಗಿ ಹಾಡಿ ಅದೇ ಇರುವುದು ಒಂದು ತಾಕತ್ತು. ಒಂದು ಹಾಡಿಗೆ ಯಾವುದಾದ್ರೂ ಒಂದು ವಾಚ್ಯವನ್ನು ಸಹ ನಾವು ಹಾಡು ಮಾಡ್ಬೋದು. ಅದನ್ನು ಭಾಳ ಚೆನ್ನಾಗಿ ಹಾಡುವಂಥದ್ದು. ಇವರು ಭಾಳ ಸೊಗಸಾಗಿ ಹಾಡ್ತಾರೆ. ಅದನ್ನು ನಾನು ಆವತ್ತು ಸಹ ಕೇಳಿದ್ದೇನೆ, ಇವತ್ತು ಸಹ ಕೇಳಿದ್ದೇನೆ. ಹಾಗೂ ಅವರು ಒಂದು ಉತ್ತಮವಾದಂಥ ಏನು ಹೇಳ್ತೇವೆ ನೀತಿಪ್ರದವಾದಂತಹ, ನೀತಿಯನ್ನು ಕೊಡುವಂತಹ ಒಂದು ಗಾಯನವನ್ನು ಮಾಡಿರ್ತಾರೆ. ಹಾಗೆ ಪ್ರೇಮ ಅವರು ನಮ್ಮ ಆತ್ಮೀಯರು. ಸೋಲು, ಈಗ ಒಂದು ಸೋಲು ಅನ್ನೋ ಒಂದು ಪದವನ್ನೇ ಅಲ್ಲಲ್ಲಿ ಹಾಕುತ್ತಾ ಒಂದು ಏನಿರುತ್ತೆ ಅದೊಂದು ರೀತಿಯ ಒಂದು ಪ್ಲೇ, ಒಂದು ಕಾವ್ಯದಲ್ಲಿ ಒಂದು ಮೋಜು, ಆ ರೀತಿಯ ಒಂದು ಮೋಜಿನ ಒಂದು ಕವನ, ಆ ರೀತಿಯ ಮೋಜಿನ ಕವನವನ್ನು ಬರೆಯುವುದರಲ್ಲಿ ಅವರು ಎಕ್ಸ್ಪರ್ಟು. ಬೇರೆ ಬೇರೆ ಪದಗಳನ್ನು ಹಾಕ್ತಾರೆ, ಎಡೆಯಲ್ಲಿ ಇಂಗ್ಲೀಷ್ ಹಾಕ್ತಾರೆ, ಹೀಗೆ ಹಾಕಿ ಅದರಲ್ಲಿ ಒಂದು ಹೊಸ ಪಂಚು ಕೊಡ್ತಾರೆ. ಹಾಗೆ ಇವತ್ತು ಸಹ ಅವರು ಒಂದು ಚೆನ್ನಾಗಿರುವಂತಹ ನೀತಿಪ್ರದವಾದಂತಹ ಒಂದು ನೀತಿಯನ್ನು ಕೊಡುವಂಥದ್ದು, ಮನಕ್ಕೆ ಮಾತು ಅಂತೇಳಿ ಮನಸ್ಸಿಗೆ ಒಂದು ಮುದ ಕೊಡುವಂತಹ ವಿಚಾರವನ್ನು ಹೇಳಿರ್ತಾರೆ. ಹಾಗೆ ಪಂಕಜರಾಮ್ ಭಟ್ರು ಅವರ ಉತ್ಸಾಹನ ನೀವು ಭಾಳ ಆಶ್ಚರ್ಯ ಆಗ್ಬೋದು. ಅವರು ಇಲ್ಲದ ಕ್ಷೇತ್ರ ಇಲ್ಲ ಅಂತ ಆಗಿಬಿಟ್ಟಿದೆ. ಈಗ ಜಾಲತಾಣದಲ್ಲಿ ಮುಂಚೂಣಿಯಲ್ಲಿದ್ದಾರೆ, ಎಲ್ಲ ಕಡೆ ಒಂದು ಜನಪ್ರಿಯತೆಯನ್ನು ಗಳಿಸ್ತಾ ಇದ್ದಾರೆ. ಅಂತಹ ಆಸಕ್ತಿಯುತವಾದ ಪಂಕಜರಾಮ್ ಭಟ್ರು ಇಲ್ಲಿ ಮಾತೆಯ ಬಗ್ಗೆ ಹೇಳಿದ್ದಾರೆ. ಅದು ಸಹ ಭಾಳ ಉತ್ತಮವಾಗಿ ಚೆನ್ನಾಗಿ ಬಂದಿದೆ, ಭಾಳ ಚೆನ್ನಾಗಿ ಕಾವ್ಯ ಹಣೆಯುವಂಥ. ಅವರು ಸಹ ಹಾಗೆ ಒಂದು ಗೊತ್ತಿಲ್ಲದ ಪ್ರಕಾರವನ್ನು ಕಲಿತು ಅದನ್ನು ಪ್ರಸ್ತುತಪಡಿಸುವ ಮನಸ್ಸುಳ್ಳವರು. ಇಲ್ಲಿ ಕವಿಯಾದವನಿಗೆ ಯಾವತ್ತೂ ತಾನು ಬರೆಯುವ ಕಾವ್ಯಗಳು ಅಥವಾ ರಚನೆಗಳು ಇನ್ನೊಬ್ಬ ವ್ಯಕ್ತಿ ಚೆನ್ನಾಗಿಲ್ಲ ಅಂತ ಹೇಳುವಾಗ ಸಿಟ್ಟು ಬರಬಾರದು, ಇನ್ನೊಬ್ಬ ಅದು ಸರಿಯಾಗಲಿಲ್ಲ ಅಂತ ಹೇಳುವಾಗ ಕ್ರೋಧ ಉಟ್ಬಾರ್ದು ಅಥವಾ ಮತ್ಸರ ಬರಬಾರದು. ಹಾಗೆ ಇದ್ದಾಗ ಕಲಿಯುವಂಥ ಮನಸ್ಸು ಜಾಸ್ತಿ ಆಗ್ತದೆ. ಅಂತಹ ಕವಯಿತ್ರಿಗಳಲ್ಲಿ ಇವರು ಸಹ ಒಬ್ಬರು. ಈಗ ನಾವು ತಪ್ಪು ಹೇಳಿದರೆ ಆಯ್ತಣ್ಣ ನಿಮ್ಮಿಂದ ನಾನು ತಿಳ್ಕೊಂಡೆ, ಇನ್ನಷ್ಟು ಹೇಳಿ ಅಂತ ಹೇಳುವಂಥ ಒಂದು ಮನೋಭಾವ. ಈ ರೀತಿ ಇದ್ದಾಗ ಅದೇನರ್ಥ, ಕವಿಗೆ ಕವಿ ಮಣಿಬೇಕು, ಇಲ್ಲಿ ಮುನಿವಮ್ಮ ಆಗಬಾರದು. ಆ ರೀತಿ ಇದ್ದಾಗ ಅದು ಉತ್ತಮವಾದ ಸಾಹಿತ್ಯವನ್ನು ರೂಢಿಸಿಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ಬೋದು. ಹಾಗೆ ರವೀಂದ್ರ ಕಿಣಿಯವರು ಮೊಮ್ಮಗನ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಸತ್ಯವತಿ ಅಕ್ಕನವರು ಮತ್ತೊಮ್ಮೆ ಹುಟ್ಟಿ ಬಾ ಅಂತೇಳಿ ಅದು ಸಹ ಭಾಳ ಚೆನ್ನಾಗಿ ಅವರು ಒಂದು ಈ ಹರೆಯದಲ್ಲಿ ಸಹ ಎಲ್ಲರನ್ನು ನಾಚಿಸುವಂಥ ಒಂದು ಕ್ರಿಯಾ ಚಟುವಟಿಕೆಗಳು ತೊಡಗಿದ್ದಾರಲ್ಲ, ಅದಕ್ಕೆ ಅವರಿಗೆ 1000 ನಮಸ್ಕಾರ. ಹಾಗೆ ನನ್ನ ತಂಗಿ ಆಗಬೇಕು ಪ್ರಮೀಳಾ ಚುಳ್ಳಿಕಾನ, ಅವಳು ಸಹ ಹಾಗೆ ಭಾಳ ಉತ್ಸಾಹದ ಕವಯಿತ್ರಿ, ಕವಿಗಳ ಮಗಳು. ಹೂವಿನ ಬಗ್ಗೆ ಭಾಳ ಚೆನ್ನಾಗಿ ಬರೆದಿದ್ದಾರೆ, ಭಾಳ ಚೆನ್ನಾಗಿ ಓದಿದ್ದಾರೆ, ವಾಚಿಸಿದ್ದಾರೆ. ಸುಶೀಲ ಪದ್ಯನ ಕಂಚಿನ ಕಂಠ, ಭಾಳ ನಿರ್ದಿಷ್ಟವಾದ ನಿರರ್ಗಳವಾದ ಮಾತುಗಳು, ಏನಂತೇವೆ ನಾವು ಹೊಡೆದು ನಮ್ಮ ತಲೆಗೆ ಮೆದುಳಿಗೆ ಹೊಡೆಯುವ ಒಂದು ಸ್ವರ. ಇದರಲ್ಲಿ ವಿಸ್ಮಯಕಾರಿಯಾಗಿ ವಿಸ್ಮಯದ ಬಗ್ಗೆ ಹೇಳಿದ್ದಾರೆ. ಜ್ಯೋತ್ಸ್ನ ಕಡಂದಲ್ಲೂ ಸಹ ಹಾಗೆಯೇ ಅವರು ಭಾಳ ಚಂದವಾದ ರೀತಿಯಲ್ಲಿ ಆ ಎಂಡೋಸಲ್ಫಾನ್ನಲ್ಲಿ ಆದ ತೊಂದರೆಗಳು ಭಾಳಷ್ಟಿದೆ, ಅವುಗಳನ್ನು ಹೇಳ್ತಾ ಹೋಗಿದ್ದಾರೆ. ಜಯಶ್ರೀ ಕದ್ರಿಯವರು ಕನಸಿನ ಒಂದು ಬಜಾರನ್ನು ಸೃಷ್ಟಿ ಮಾಡಿ ಅದರ ಮೂಲಕ ಒಂದಷ್ಟು ವಿಚಾರಗಳನ್ನು ಹೆಣೆಯುವಂಥದ್ದು, ಇದು ಇಂಥದ್ದೆಲ್ಲ ಕಲೆಗಳು ಕಾವ್ಯದಲ್ಲಿ. ಗುಣಾಜಿಯವರು ಗೋವಿನ ಒಂದು ಅವಶ್ಯಕತೆ, ಅದಕ್ಕೆ ಬೇಕಾದಂಥ ಕೈಂಕರ್ಯಗಳು, ಪ್ರಾಯಶಃ ರಾಘವೇಶ್ವರ ಶ್ರೀಗಳು ಈಗ ಮಾಡ್ತಾ ಇರೋ ಕೈಂಕರ್ಯಗಳನ್ನು ನೆನೆದುಕೊಂಡು ಬರೆದಿರಬೇಕು ಅಂತ ಅಂದಾಜು ಮಾಡ್ತೇನೆ. ಟೋಟಲಿ ಅದು ಭಾಳ ಉತ್ತಮವಾಗಿ ಒಂದು ಸಮಾಜಕ್ಕೆ ಸಾತ್ವವನ್ನು ಹೆಚ್ಚಿಸುವಂಥ, ಸಾತ್ವಿಕ ಮನೋಭಾವವನ್ನು ಇನ್ನಷ್ಟು ಏರಿಸುವಂತಹ ರೀತಿಯಲ್ಲಿ ಎಂದಿನಂತೆ ಹಾಡು ಕವಿಗಳು, ಗಾಯಕರು, ಅವರ ಒಂದು ಭಂಗಿಯೇ ಬೇರೆ, ಅಂತಹ ಭಂಗಿಯಲ್ಲಿ ಹಾಡಿದಂಥ ಗುಣರಾಜ ರಾಮಚಂದ್ರ ಭಟ್ರು ಅವರು ಸಹ ಇವತ್ತು ಒಂದಿರೆ. ಮತ್ತು ಶಾಂತ ಕುಂಟಿನಿ ಕೇಳುವುದೇ ಬೇಡ, ಅವರು ಒಂದು ರೀತಿಯಲ್ಲಿ ಯೂನಿವರ್ಸಲ್ ನಮಗೆ. ಅವರು ಎಲ್ಲ ರೀತಿಯ ಸಾಹಿತ್ಯಗಳನ್ನು ಕೂಡ ಕೈಯಾಡಿಸಬಲ್ಲವರು. ಹೇಗೆ ಅದು ಪರಿಪರಿಯಾದ ಈಗ ಏನೋ ಕೆಲವು ನೀತಿಪ್ರದವಾದಂತಹ ಕಥೆಗಳನ್ನು ಸಹ ಬರಿತಾ ಇದ್ದಾರೆ, ಚಿಕ್ಕ ಚಿಕ್ಕ ಕಥೆಗಳಾಗೆ, ಜ್ಞಾನ ಕಥೆಗಳಾಗೆ, ವಿಮರ್ಶೆಗಳು. ಹಾಗೆಯೇ ಇವತ್ತು ಬದುಕಿನ ಬಗ್ಗೆ, ಪ್ರಾಯಶಃ ಅವರು ಹೆಚ್ಚಾಗಿ ಬದುಕಿನ ಬಗ್ಗೆಯೇ ಬರಿತಾ ಇದ್ದಾರೆ. ಬದುಕಿನ ನೋವು ನಲಿವುಗಳನ್ನು ತೋರಿಸುವಂಥ ಒಂದು ಉದ್ದೇಶ ಅಂತ ಅಂದುಕೊಳ್ತೇನೆ. ಅಂತೂ ಭಾಳ ಚೆನ್ನಾಗಿ ಹಾಡಿರ್ತಾರೆ, ಬರೆದಿರ್ತಾರೆ, ಬರಿತಾ ಇದ್ದಾರೆ, ಇನ್ನೂ ಬರೀತಾರೆ. ಜಯಾನಂದ ಪರಾಜಯವರು ಅವರು ಸಹ ಇನ್ನೊಬ್ಬರು ಪ್ರತಿಭಾವಂತರು. ನಾನು ಇವರ ಬಗ್ಗೆ ಎಲ್ಲ ಹೇಳುವ ತಾಕತ್ತು ನನಗಿಲ್ಲ, ಏನು ಮಾಡೋದು, ನನಗೆ ತಕ್ಕ ಅವನು ಕುರ್ಚಿ ಕೊಟ್ಟು ಬಿಟ್ಟಿದ್ದಾರೆ ಪ್ರದೀಪರು. ಇಲ್ಲದ್ರೆ ಇವರೆಲ್ಲ ನನ್ನಿಂದ ಎಷ್ಟೋ
ಎತ್ತರದಲ್ಲಿರುವವರು. ನಾನು ನಿಜವಾಗಿ ಇವರ ಬಗ್ಗೆ ಯಾವುದೇ ಮಾತುಗಳನ್ನು ಹೇಳುವ ತಾಕತ್ತಿನವಲ್ಲ. ಅನಿವಾರ್ಯವಾಗಿ ಎರಡೆರಡು ಮಾತು ಹೇಳದೆ ಉಪಾಯ ಇಲ್ಲ. ಅವರು ಬದುಕಿನ ಬಗ್ಗೆ ಹೇಗೆ ಬದುಕಲಿ ಅಂತೇಳಿ ಒಂದು ಆ ಬದುಕು ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ, ಆಚೆ ಕಡೆ ಹುಲಿ, ಇದು ಈಚೆ ಕಡೆ ನದಿ, ಆಚೆ ಕಡೆ ಕಾಡು, ಹೀಗೆ ಏನೇನು ಉಪಮೆ, ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ ಅಂತ ಇಲ್ಲಿ ಹೋಗಲಿ ಹೇಳುವ ರೀತಿ ಒಬ್ಬನು ಸಂಕಷ್ಟಕ್ಕೊಳಗಾಗುವಂಥ ಪರಿಸ್ಥಿತಿಯನ್ನು ಹತ್ತದಲ್ಲಿ ಇತ್ತ ಪುಲಿ ಅಂತ ಹೇಳುವ ಹಾಗೆ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಹಾಗೆ ಪ್ರಭಾವತಿ ಕೆದ್ಲಾಯರು ಅವರು ಸಹ ಹಾಗೆ ಭಾಳ ಗಂಭೀರವಾದ ಕಂಠದ ಗಾಯಕಿ. ಇವತ್ತು ಅಷ್ಟು ಹಾಡಿಲ್ಲ ಕಾಣ್ತದೆ, ಇನ್ನೂ ಹಾಡ್ತಾರೆ ಅವರು. ಅವರು ಕೇರಳದ ಬಗ್ಗೆ, ಆ ಕೇರಳಕ್ಕೊಮ್ಮೆ ಕರ್ಕೊಂಡು ಹೋದ್ರು ನಮ್ಮನ್ನು. ನಾನೀಗ ಒಂದು 2 ವರ್ಷ ಆಯಿತು ಹೋಗದೆ, ಇಲ್ಲಾಂದ್ರೆ ನಾನು ಶೋರ್ನೂರಿಗೆ ಹೋಗ್ತಾ ಇದ್ದೆ ಡ್ಯೂಟಿಯಲ್ಲಿ, ಆನ್ ಡ್ಯೂಟಿ. ಇವತ್ತು ಸಹ ನಮ್ಮ ಅಲ್ಲಿ ಬಾಲ್ಘಾಟಿಗೆಲ್ಲ ಕರ್ಕೊಂಡು ಹೋದ್ರಪ್ಪ ಆಗ. ಹಾಗೆ ಈ ಮಾಂತ್ರಿಕ ದೇಶದ ಒಂದು ಚಿತ್ರಣವನ್ನು ಚೆನ್ನಾಗಿ ಕೊಟ್ಟಿದ್ದಾರೆ ಮಹೇಶ್ ಮನ್ನಾಪುರ ಅವರು. ಅಕ್ಕ ಮಹಾದೇವಿಯನ್ನು ಸಚಿತ್ರವಾಗಿ ಇಲ್ಲಿ ಇವತ್ತು ಚಿತ್ರಿಸಿದ್ದಾರೆ. ಹಾಗೆ ನನ್ನ ಆತ್ಮೀಯ ಕವಯಿತ್ರಿ ಅಪೂರ್ವ ಸಹ ಅಪ್ಪನ ಬಗ್ಗೆ ಭಾಳ ಯಾವಾಗಲೂ ಒಂದು ವಿಶೇಷವಾಗಿ ಅವರು ಅಪ್ಪ ಅಮ್ಮ ಇತ್ಯಾದಿಗಳ ಬಗ್ಗೆ ಬರೆಯುವಂಥ ಶೈಲಿಯಲ್ಲಿಯೇ ಬರೆದು ವಾಚಿಸಿದ್ದಾರೆ. ಹೀಗೆ ಈ ತರಹವಾರಿ ಬೇರೆ ಬೇರೆ ರೀತಿಯ ಕಾವ್ಯಗಳನ್ನು ಇವತ್ತು ಪ್ರಸ್ತುತಪಡಿಸಿ ಒಂದಷ್ಟು ಸಾಹಿತ್ಯದ ಉಣಿಸನ್ನು ನೀಡಿರುವಂಥ ಎಲ್ಲ ಕವಿಗಳಿಗೆ ನಾನು ವಂದಿಸ್ತೇನೆ. ಈ ತನ್ಮಧ್ಯೆ ಇವತ್ತು ನನಗೆ ಮೈಸೂರಿನಲ್ಲಿ ಪ್ರಜಾರತ್ನ ಅಂತ ಒಂದು ಬಿರುದಿತ್ತು, ಒಂದು ಪ್ರಶಸ್ತಿ ಸಮಾರಂಭ. ಅದನ್ನು ಸಹ ನಾನು ಹೋಗಲಿಲ್ಲ, ಯಾಕಂದರೆ ಇಲ್ಲಿ ಒಂದು ಕೊಟ್ಟ ಮಾತಿದೆ, ನಾನು ಈ ಸಮಾರಂಭಕ್ಕೆ ಬರ್ತೇನೆ ಅಂತ ಒಪ್ಪಿದ್ದೇನೆ, ಬಾರದಿದ್ದರೆ ಬೇಜಾರಾಗ್ತದೆ ಅಂತೇಳಿ ನಾನು ಮೈಸೂರಿಗೆ ಇವತ್ತು ಹೋಗಲಿಲ್ಲ ಆ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ. ಅದನ್ನೊಂದು ನಾನು ಹೇಳದೆ ಉಪಾಯ ಇಲ್ಲ, ಅದಕ್ಕೋಸ್ಕರ ಹೇಳಿದೆ ಅಷ್ಟೆ. ಹಾಗೆಯೇ ಒಂದು ಗಜಲನ್ನು ವಾಚಿಸ ಬಯಸ್ತೇನೆ ಈಗ. ಗಜಲ್ ಅಂದರೆ ಅದಕ್ಕೆ ಶಿರೋನಾಮ ಇರುವುದಿಲ್ಲ, ಕೊನೆಗೆ ಬರುವ ಪದಕ್ಕೆ ರದೀಫ್ ಅಂತ ಹೇಳ್ತಾರೆ. ಅದು 1 ಮತ್ತು 2ನೇ ಸಾಲಿನಲ್ಲಿ ಒಂದೇ ಆಗಿರ್ತದೆ, ಶುರುವಿನ 2 ಲೈನಿಗೆ. ಆನಂತರ 2ನೇ ಸಾಲಿಗೆ ಒಂದೇ ಪದ ಆಗಿರ್ತದೆ. ಅದಕ್ಕಿಂತಲೇ ಹಿಂದಿನ ಪದ ಭಾಳ ಮುಖ್ಯ, ಅದಕ್ಕೆ ಕಾಫಿಯಾ ಅಂತ ಕರೀತಾರೆ. ಅದರಲ್ಲಿ ಕೊನೆಯ ಅಕ್ಷರ ರವಿ ಅಂತ ಹೇಳ್ತಾರೆ, ಅದು ಒಂದೇ ಆಗಿರಬೇಕು. ಅದರ ಒಟ್ಟು ಪದ ಒಂದೇ ಆಗಲೇಬಾರದು ಕಡ್ಡಾಯವಾಗಿ, ಆದರೆ ಕೊನೆಯ ಅಕ್ಷರ ಒಂದೇ ಆಗಬೇಕು. ಅದು ನಾವೀಗ ಹೇಳುವಾಗ ಗೊತ್ತಾಗ್ತದೆ. ಆ ರೀತಿಯಲ್ಲಿ ಒಂದು ಗಜಲ್ಗೆ ಶಿರೋನಾಮ ಇರುವುದಿಲ್ಲ, ಕೊನೆಗೆ ನಮ್ಮ ಒಂದು ಅಂಕಿತ ನಾಮ ಹಾಕ್ತೇವೆ, ಅಕ್ಕ ಮಹಾದೇವಿ ಎಲ್ಲ ಹಾಕಿದಾಗೆ, ಸರ್ವಜ್ಞ ಅಂತೆಲ್ಲ ಹಾಕಿದಾಗೆ. ನಾವೊಂದು ಗಜಲ್ ಸಂಕಲನವನ್ನು ಪ್ರಕಟಿಸಿದ್ದೆ ಕಳೆದ ವರ್ಷ 18ನೇ ಇಸವಿಯಲ್ಲಿ. ಅದಕ್ಕೊಂದು ಪ್ರಶಸ್ತಿ ಸಹ ಬಂದಿರ್ತದೆ, ಪಡುಗಡವ ತೆರೆ ಮಿಂಚು ಅಂತೇಳಿ. ಸುಮಾರು 1,500 ಗಜಲ್ ಬರೆದಿರ್ತೇನೆ. ಈಗಲೂ ಜಾಲತಾಣಗಳಲ್ಲಿ ಕೆಲವೊಮ್ಮೆ ತರಂಗ ಇತ್ಯಾದಿಗಳಲ್ಲಿ ಬರುವುದಿದೆ. ಈಗ 2 ವರ್ಷದಿಂದ ಗಜಲ್ ಬಗ್ಗೆ ನಾನು ಪದಾರ್ಪಣೆ ಮಾಡಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವರದ್ದೇ ಆದ ಒಂದು ಛಾಪನ್ನು ಈ ಗಜಲ್ ಸಹ ಮುಟ್ಟಿಸ್ತಾ ಇದೆ. ಹಾಗಾಗಿ ನಾನು ಇವತ್ತು ಸಹ ಒಂದು ಗಜಲನ್ನು ವಾಚಿಸ್ತೇನೆ. ಹಾಗೆಯೇ ಒಂದು ಅಮ್ಮನ ಬಗ್ಗೆ ಒಂದು ಸಣ್ಣ ಕವನವನ್ನು ಸಹ ನಾಡ್ತು ಮಹಿಳಾ ದಿನ ಇದೆ, ಅದಕ್ಕೋಸ್ಕರ ಒಂದು ವಾಚಿಸೋಣ ಅಂತ ಅಂದಾಜು ಮಾಡಿದ್ದೆ. ಬರೆ ಪ್ರೇಮ ಕಥೆಯನ್ನು ಅಚ್ಚೇರುವಂತೆ ಸಖ ಬರೆ ಪ್ರೇಮ ಕಥೆಯನ್ನು ಅಚ್ಚೇರುವಂತೆ ಸಖ, ಸುರಿ ಒಲವಿನಕ್ಷರವ ಕುಚ್ಚೇರುವಂತೆ ಸಖ. ಕುಚ್ಚಿದ್ರೆ ಗೊಂಚಲು. ಸುರಿ ಒಲವಿನಕ್ಷರವ ಕುಚ್ಚೇರುವಂತೆ ಸಖ, ಎಣಿಸುತ್ತಲೇ ಇರಲಿ ಚಂದ್ರಮನು ತಾರೆಗಳ, ಎಣಿಸುತ್ತಲೇ ಇರಲಿ ಚಂದ್ರಮನು ತಾರೆಗಳ, ಕುಣಿವೆ ಮನ ನಿಲ್ಲದೆಯೇ ನಚ್ಚೇರುವಂತೆ ಸಖ, ಕುಣಿವೆ ಮನ ನಿಲ್ಲದೆಯೇ ನಚ್ಚೇರುವಂತೆ ಸಖ. ನಚ್ಚುದ್ರೆ ಒಲವು. ಕೊಳದಿ ವಾರಿದಿ ಕಮಲ ಸರಸವಾಡುತ್ತಲಿವೆ, ಕೊಳದಿ ವಾರಿದಿ ಕಮಲ, ಕೊಳದಿ ವಾರಿದಿ ಕಮಲ ಸರಸವಾಡುತ್ತಲಿಹವೇ, ಸಂತಸದಿ ನಲಿಯುವೆನು ಹುಚ್ಚೇರುವಂತೆ ಸಖ, ಸಂತಸದಿ ನಲಿಯುವೆನು ಹುಚ್ಚೇರುವಂತೆ ಸಖ. ನೆರಳೇಕೆ ಬಿಡದಂತೆ ಸಂಗಾತಿಯಾಗಿಹುದು, ನೆರಳು ನಮ್ಮನ್ನು ಬಿಡುವುದಿಲ್ಲ, ನೆರಳೇಕೆ ಬಿಡದಂತೆ ಸಂಗಾತಿಯಾಗಿಹುದು, ಬಾಹುಬಂಧನ ನೀಡು ಕೆಚ್ಚೇರುವಂತೆ ಸಖ, ಬಾಹುಬಂಧನ ನೀಡು ಕೆಚ್ಚೇರುವಂತೆ ಸಖ. ಸಂಗಮಿಸು ರಾಗ ಕಾವ್ಯದ ಜೊತೆಗೆ ಈಶಾ, ಸಂಗಮಿಸು, ಇವತ್ತು ಸಂಗಮ, ಸಂಗಮಿಸು ರಾಗ ಕಾವ್ಯದ ಜೊತೆಗೆ ಈಶಾ, ಸಂಭ್ರಮಿಸು ಪ್ರೇಮದಲೆ, ಸಂಭ್ರಮಿಸು ಪ್ರೇಮದಲೆ,
ಕಿಚ್ಚೇರುವಂತೆ ಸಖ, ಕಿಚ್ಚೇರುವಂತೆ ಸಖ. ಹಾಗೆ ಒಂದು ಮಹಿಳಾ ದಿನಾಚರಣೆಯ ವಿಷಯದಲ್ಲಿ ಒಂದು ಆದಿಪ್ರಾಸದ ಒಂದು ಪದ್ಯವನ್ನು ವಾಚಿಸ ಬಯಸ್ತೇನೆ. ಅಕ್ಕನು ನೀನೆ, ಅಮ್ಮನು ನೀನೆ, ಲೋಕವ ಬೆಳಗುವ ತಾಯಿಯು ನೀನೆ, ಚೊಕ್ಕದಿ ಮನೆಯಲ್ಲಿ ಹೊಳೆಯುವ ಲಕ್ಷ್ಮಿ ಎಂದೆಂದಿಗೂ ನೀನೆ. ಅಕ್ಕನು ನೀನೆ, ಅಮ್ಮನು ನೀನೆ, ಲೋಕವ ಬೆಳಗುವ ತಾಯಿಯು ನೀನೆ, ಚೊಕ್ಕದಿ ಮನೆಯಲ್ಲಿ ಹೊಳೆಯುವ ಲಕ್ಷ್ಮಿಯು ಎಂದೆಂದಿಗೂ ನೀನೆ. ಕಂದನ ಅಕ್ಕರೆಯಿಂದಲಿ ಸಾಕುತ್ತ ಚಂದದಿ ಮನೆಯಂಗಳದಲ್ಲಿ ನೆಲೆಸುತ್ತ ಕುಂದದ ಬೆಳಕನ್ನು ಮನೆಯಲ್ಲಿ ಬೀರುವ ಮಂದಗ ಮನೆ ನೀನೆ. ಬರಡಾಗುವ ಮನೆಯಲ್ಲಿ ಸಂತಸ ಹರಡುವ ಸದ್ಗುಣ ಶೀಲೆಯು ಸಂತತ ಮರುಗುವ ಮನಸ್ಸಿಗೆ ಶಾಂತಿಯ ನೀಡುವ ಸುರದೇವತೆ ನೀನೆ. ಕತ್ತಲು ಕವಿಯದೆ ಮಿರಿ ಮಿರಿ ಮಿನುಗುವ ಸುತ್ತಲೂ ಸುಂದರ ಕಾಂತಿಯ ತುಂಬುವ ಬಿತ್ತಲು ಮುದವನ್ನು ಬಿತ್ತಿದ ಎದೆಯಲ್ಲಿ ಮುತ್ತಿನ ಮಣಿ ನೀನೆ. ಅಕ್ಕನು ನೀನೆ, ಅಮ್ಮನು ನೀನೆ, ಲೋಕವ ಬೆಳಗುವ ತಾಯಿಯು ನೀನೆ, ಚೊಕ್ಕದಿ ಮನೆಯಲ್ಲಿ ಹೊಳೆಯುವ ಲಕ್ಷ್ಮಿಯು ಎಂದೆಂದಿಗೂ ನೀನೆ. ಹೀಗೆ ಇಷ್ಟು ಹೇಳಿ ಈ ಒಂದು ಅವಕಾಶಕ್ಕೆ ಕೊಟ್ಟದ್ದಕ್ಕೆ ನಿಮಗೆಲ್ಲ ವಂದಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.